ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರಾ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಇ ಆಟೋ, ವಿಳಾಸ ಆಧಾರದಲ್ಲಿ ವಲಯ ವಿಂಗಡಣೆ. ಎಲೆಕ್ಟ್ರಿಕ್ ಇ ಆಟೋ ಎಂದರೆ ವಿದ್ಯುತ್ ಚಾಲಿತ ಆಟೋ ರಿಕ್ಷಾ. ಬ್ಯಾಟರಿಯಿಂದ ಈ ಆಟೋ ಚಾಲಿತವಾಗುತ್ತದೆ. ಪರಿಸರ ಸ್ನೇಹಿ ಮತ್ತು ಕಡಿಮೆ ವೆಚ್ಚದ ಸಾರಿಗೆಯಾಗಿದೆ. ಮಂಗಳೂರು ನಗರದಲ್ಲಿ ಎಲೆಕ್ಟ್ರಿಕ್ ಆಟೋಗಳದ್ದೇ ಕಾರುಬಾರು ಎಂಬಂತಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಎಲೆಕ್ಟ್ರಿಕ್ ಇ ಆಟೋ ಎಂದ್ರೆ ವಿದ್ಯುತ್ ಚಾಲಿತ ಆಟೋ ರಿಕ್ಷಾ. ಬ್ಯಾಟರಿಯಿಂದ ಈ ಆಟೋ ಚಾಲಿತವಾಗ್ತದೆ. ಪರಿಸರ ಸ್ನೇಹಿ ಮತ್ತು ಕಡಿಮೆ ವೆಚ್ಚದ ಸಾರಿಗೆ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ನಗರದಲ್ಲಿ ಎಲೆಕ್ಟ್ರಿಕ್ ಆಟೋಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಎಲೆಕ್ಟ್ರಿಕ್ ಆಟೋಗಳಿಗೆ ಸರ್ಕಾರ ಪರ್ಮಿಟ್ ಕಡ್ಡಾಯಗೊಳಿಸಿದ ಬಳಿಕ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ರಹದಾರಿ ನೀಡಲು ಸಿದ್ಧತೆ ನಡೆಯುತ್ತಿದೆ. ಆದರೆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ರಹದಾರಿ ನೀಡುವುದು ಮತ್ತು ವಲಯವಾರು ವಿಂಗಡಣೆ ಈಗ ಅಧಿಕಾರಿಗಳಿಗೆ ಸವಾಲಾಗಿದೆ. ಸದ್ಯ ಆಟೋ ಮಾಲೀಕರ ವಿಳಾಸದ ಆಧಾರದಲ್ಲಿ ನಗರ ಮತ್ತು ಗ್ರಾಮಾಂತರ ವಲಯವನ್ನ ವಿಂಗಡಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಎಲೆಕ್ಟ್ರಿಕ್ ಆಟೋಗಳು ಯಾವುದೇ ನಿಯಂತ್ರಣವಿಲ್ಲದೆ ನಗರದಲ್ಲಿ ಓಡಾಡುತ್ತಿರುವ ಬಗ್ಗೆ ಆಟೋ ರಿಕ್ಷಾ ಚಾಲಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪೆಟ್ರೋಲ್, ಅನಿಲಾಧಾರಿತ ಆಟೋಗಳಿಗೆ ನಗರ, ಗ್ರಾಮಾಂತರ ವಲಯ ವಿಂಗಡಣೆ ಇದ್ರೆ ಈ ಆಟೋಗಳು ಸ್ವತಂತ್ರವಾಗಿದ್ದವು. ಈ ನಡುವೆ ಕಳೆದ ಜುಲೈನಲ್ಲಿ ಇವಿ ಆಟೋ ರಿಕ್ಷಾಗಳಿಗೆ ರಹದಾರಿ ಕಡ್ಡಾಯಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ನಗರ, ಗ್ರಾಮಾಂತರ ವಿಂಗಡಣೆಯು ನಡೆಯಬೇಕಿದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಯಾವ ಮಾನದಂಡಗಳನ್ನು ಆಧರಿಸಿ ರಹದಾರಿ ನೀಡುವುದು ಎಂಬುದು ಸವಾಲಾಗಿದೆ ಅಧಿಕಾರಿಗಳಿಗೆ. ನಗರದಲ್ಲಿ ಸದ್ಯ ಎಲ್ಲಾ ಕಡೆಯ ಈ ಆಟೋಗಳು ಓಡಾಡುತ್ತಿವೆ. ನಗರ ಮೂಲದ ವಿಳಾಸ ಹೊಂದಿದ ರಿಕ್ಷಾಗಳು ಹೆಚ್ಚಿವೆ. ಹೀಗಾಗಿ ಮಾನದಂಡದ ಗೊಂದಲವಿದೆ. ಒಂದೆಡೆ ಇವಿ ಆಟೋ ಚಾಲಕರಿಗೂ ದುಡಿಯುವ ಅವಕಾಶ ನೀಡುವುದು, ಇನ್ನೊಂದೆಡೆಯಲ್ಲಿ ನಗರದಲ್ಲಿ ಆಟೋಗಳ ಸಂಖ್ಯೆ ಮಿತಿ ಮೀರದಂತೆ ನೋಡಿಕೊಳ್ಳುವ ಸಂದಿಗ್ಧತೆ ಎದುರಾಗಿದೆ. ಈಗಾಗಲೇ ಇತರ ಆಟೋ ರಿಕ್ಷಾಗಳಿಗೆ ನಗರ ಮತ್ತು ಗ್ರಾಮಾಂತರವೆಂದು ವಲಯಗಳನ್ನು ವಿಂಗಡಿಸಿ ರಹದಾರಿ ನೀಡಿರುವಂತೆಯೂ ಈ ಆಟೋಗಳಿಗೆ ರಹದಾರಿ ನೀಡಲಾಗುತ್ತಿದೆ. ಈ ಆಟೋ ರಿಕ್ಷಾ ಹೊಂದಿರುವವರ ವಿಳಾಸ ಆಧರಿಸಿ ಪರವಾನಗಿ ನೀಡಲಾಗುವುದು. ನಗರದಲ್ಲಿ ಎಷ್ಟು ಈ ಆಟೋಗಳಿಗೆ ಪರವಾನಗಿ ನೀಡಬೇಕು ಎಂಬುದನ್ನು ಇದೇ ಆಧಾರದಲ್ಲಿ ನಿರ್ಧರಿಸಲಾಗುವುದು. ಇದಕ್ಕೂ ಮುನ್ನ ಆರ್ಟಿಒ ಸಭೆ ನಡೆಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ವಾಹನಗಳಿಗೆ ಪರವಾನಗಿ ಕಡ್ಡಾಯಗೊಳಿಸಿದ್ದಾರೆ ಸರ್. ಇದೀಗ ವಿಳಾಸ ಆಧಾರದಲ್ಲಿ ಈ ಆಟೋ ವಲಯ ವಿಂಗಡಣೆ ಮಾಡುವ ಬಗೆಗೆ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೀವು ಯಾವುದೇ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಸರ್ಕಾರ ಆಗಲಿ, ಸರ್ಕಾರಿ ಸಂಸ್ಥೆಗಳಾಗಲಿ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಬೇಕು. ಹೊಸದಾಗಿ ಯಾವುದೇ ಬರಲಿ ಅದಕ್ಕೊಂದು ಮಾನದಂಡ ಇರಬೇಕು. ಅದು ಹೇಗೆ ಜನರಿಗೆ ಸರ್ವಿಸ್ ಕೊಡ್ತದೆ ಅದರ ಮೇಲೆ ಒಂದು ಮಾನದಂಡ ಇರಬೇಕು. ಈ ಆಟೋ ರಿಕ್ಷಾಗಳು ಅಂತ ಹೇಳಿದ ಕೂಡಲೇ ಅದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ. ಆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಸರಿಯಾದ ರೀತಿಯಲ್ಲಿ ಮಾನದಂಡ ಈ ಹಿಂದೆ ಇತ್ತು. ಯಾವಾಗ ಈ ಆಟೋಗಳು ಬಂದವು ಅದಕ್ಕೆ ರಾಷ್ಟ್ರವ್ಯಾಪಿ ಪರ್ಮಿಟ್ ಅಂತ ಹೇಳಿ ಒಂದು ಬಂತು. ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಈ ಆಟೋಗಳು ಓಡಬಹುದು ಅಂತ ಒಂದು ಸಿಸ್ಟಮ್ ಬಂತು. ಅದು ಗೊಂದಲಕ್ಕೆ ಕಾರಣವಾಯಿತು. ನೀವು ಬಾಡಿಗೆ ಮಾಡುವಂತ ಆಟೋಗಳು ಮತ್ತು ಖಾಸಗಿ ಆಟೋಗಳು ಅಂತ ಇಟ್ಕೊಳ್ಳಿ. ಖಾಸಗಿ ಆದರೆ ಅವನು ವೈಯಕ್ತಿಕವಾಗಿ ಉಪಯೋಗ ಮಾಡುವಂಥದ್ದು. ಅದರಲ್ಲಿ ನೀವು ಬಾಡಿಗೆ ಮಾಡುವಂತಿಲ್ಲ, ಪ್ಯಾಸೆಂಜರ್ಗಳನ್ನು ಕರ್ಕೊಂಡು ಹೋಗುವಾಗಿಲ್ಲ, ನೀವು ಸ್ಕೂಲ್ ಟ್ರಿಪ್ ಮಾಡುವಾಗಿಲ್ಲ, ರಿಕ್ಷಾಗಳಲ್ಲಿ ನೀವು ಇದು ಸಾಮಾನು ಸರಂಜಾಮಗಳನ್ನು ಕೊಂಡೋಗಿಲ್ಲ. ಗೂಡ್ಸ್ ರಿಕ್ಷಾಗಳಲ್ಲಿ ಮಾತ್ರ ಕೊಂಡೋಗ್ಬೇಕು, ಈ ಪ್ಯಾಸೆಂಜರ್ ರಿಕ್ಷಾಗಳಲ್ಲಿ ಕೊಂಡೋಗುವಾಗಿಲ್ಲ. ಇದೆಯಲ್ಲ ನಿಯಮಗಳು. ಆ ನಿಯಮಗಳನ್ನು ಮೀರಿದ್ರೆ ನಿಮಗೆ RTO ಅಧಿಕಾರಿ ಆಗಲಿ, ಪೊಲೀಸರಾಗಲಿ ದಂಡ ವಿಧಿಸ್ತಾರೆ. ಇದು ಕಾಮನ್ ಇರುವಂಥದ್ದು. ಈ ಆಟೋಗಳು ಬಂದ ಸಂದರ್ಭದಲ್ಲಿ
ಅದಕ್ಕೆ ಯಾವುದೇ ರೀತಿಯ ಮುಗುದರವೇ ಇರಲಿಲ್ಲ. ನೀವೊಂದು ವ್ಯವಸ್ಥೆಯನ್ನು ನೀವು ಸಾರ್ವಜನಿಕವಾಗಿ ಪರಿಚಯಿಸುವಾಗ ಸರ್ಕಾರ ಆಗಲಿ ಸಂಬಂಧಿತ ಇಲಾಖೆ ಆಗಲಿ ಒಂದು ಮೂಗುದಾರವನ್ನು ಹಿಡಿದು ಪರಿಚಯಿಸಬೇಕು. ಈ ಆಟೋಗಳನ್ನು ಪರಿಚಯಿಸುವಾಗ ಮೂಗುದಾರವನ್ನು ಹಿಡಿಯಲೇ ಇಲ್ಲ, ಮೂಗುದಾರ ಹಾಕಲೇ ಇಲ್ಲ. ಯಾಕಂತ ಹೇಳಿದರೆ ಸರ್ಕಾರಕ್ಕೆ ಏನಿತ್ತು ಅಂತ ಹೇಳಿದರೆ, ಒಂದನೇದು ದೇಶಾದ್ಯಂತ ಪೊಲ್ಯೂಷನ್ ರೇಟ್ ಕಡಿಮೆ ಮಾಡಬೇಕು, ಮತ್ತೆ ಇಂಧನ ವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿಡಬೇಕು. ಯಾಕಂದರೆ ನಮ್ಮಲ್ಲಿ ಇಂಧನ ವ್ಯವಸ್ಥೆಗಳಿಗೆ ನಾವು ಪರಾವಲಂಬಿಗಳು ದೇಶ. ಹೊರಗಿನ ದೇಶಗಳಿಂದ ನಾವು ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡು ಅದನ್ನು ಇಲ್ಲಿ ಸಂಸ್ಕರಿಸಿ ಪೆಟ್ರೋಲು, ಡೀಸೆಲ್, ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸುವಂಥದ್ದು. ಅದರಿಂದ ಕಚ್ಚಾ ತೈಲದ ಬೆಲೆ ಇಳಿಕೆ ಈ ರೀತಿಯಾಗಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಸಹ ಅದರ ಬೆಲೆಯನ್ನು ಇಳಿಕೆ ಮಾಡುವಂಥ ಇದು ಪ್ರಯತ್ನಗಳಲ್ಲಿ ಇರ್ತದೆ. ಇಂಥ ಸಂದರ್ಭದಲ್ಲಿ ಅದರ ಅವಲಂಬನೆಯನ್ನು ಕಡಿಮೆ ಮಾಡಿದರೆ ದೇಶದ GDP ಮಟ್ಟದಲ್ಲಿ ಏರಿಕೆ ಆಗ್ತದೆ. ಯಾಕಂದರೆ ನಾವು ಹೊರ ದೇಶಗಳಿಗೆ ಪೇಮೆಂಟ್ ಮಾಡುವುದು ಡಾಲರ್ ಲೆಕ್ಕದಲ್ಲಿ ಪೇಮೆಂಟ್ ಮಾಡಬೇಕು. ಈ ರೀತಿಯಾದ ವ್ಯವಸ್ಥೆ ಇದೆ. ಈಗ ಕೆಲವೊಂದು ದೇಶಗಳಿಗೆ ನಾವು ರೂಪಾಯಿ ಲೆಕ್ಕದಲ್ಲಿ ಮಾಡ್ತಾ ಇದ್ದೇವೆ. ಆದರೆ ಡಾಲರ್ ಲೆಕ್ಕದಲ್ಲಿ ಮಾಡಿದ ಕೂಡ ಅಲ್ಲಿ ಒಂದು ಬ್ಯಾರಲಿಗೆ $1 ಜಾಸ್ತಿ ಆದರೂ ಕೂಡ ಇಲ್ಲಿ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗ್ತದೆ ರೇಟ್ನಲ್ಲಿ. ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತದೆ. ಅದಕ್ಕೆ ಬೇಕಾಗಿ ನಾವು ಪೆಟ್ರೋಲ್, ಡೀಸೆಲ್ ಪೆಟ್ರೋಲಿಯಂ ಉತ್ಪನ್ನಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಈ ಪೆಟ್ರೋಲ್ ಉತ್ಪನ್ನಗಳು ಅತ್ಯಂತ ಹೆಚ್ಚು ಬಳಕೆಯಾಗುವುದು ಈ ಸಾರ್ವಜನಿಕ ವಾಹನಗಳಿಗೆ. ಅದು ಖಾಸಗಿ ಆಗಿರ್ಬೋದು, ಡೊಮೆಸ್ಟಿಕ್ ಆಗಿರ್ಬೋದು. ಅಂತಹ ವಾಹನಗಳನ್ನು ಆದಷ್ಟು ಕಡಿಮೆ ಮಾಡಿ ನಾವು ಪರ್ಯಾಯ ಇಂಧನ ಬರಬೇಕಂತ. ಈಗ LPG ಬಂತು, CNG ಬಂತು, ಅದೆಲ್ಲ ಅದೇ ಮಾದರಿಯಲ್ಲಿ ರಿಕ್ಷಾಗಳು ಬಂತು. ಅದರಿಂದ ಮುಂದುವರಿದ ಭಾಗವಾಗಿ ನಿಮಗೆ ಈ ಆಟೋಗಳು ಬಂದದ್ದು, ಬ್ಯಾಟ್ರಿ ಚಾಲಿತ ರಿಕ್ಷಾಗಳು. ಆ ಬ್ಯಾಟ್ರಿಯನ್ನು ಚಾರ್ಜ್ ಮಾಡೋದು, ಒಮ್ಮೆ ಚಾರ್ಜ್ ಮಾಡಿದರೆ ಕೆಲವೊಂದು ಕಂಪನಿಗಳ ರಿಕ್ಷಾಗಳು 100 ಕಿಲೋಮೀಟರ್ ಓಡ್ತದೆ, ಕೆಲವೊಂದು 120 ಕಿಲೋಮೀಟರ್ ಓಡ್ತದೆ, ಕೆಲವೊಂದು 180 ಕಿಲೋಮೀಟರ್. ಅದು ಬ್ಯಾಟ್ರಿಯ ಕಾರ್ಯಕ್ಷಮತೆಯ ಮೇಲೆ ಅವಲಂಬಿತವಾಗಿದೆ. ಇಂಥ ಆಟೋಗಳು ರಸ್ತೆಗೆ ಇಳಿದಾಗ, ಸಾರ್ವಜನಿಕ ವಾಹನಗಳು ಆದಾಗ, ಅದು ಸಹ ಇತರ ರಿಕ್ಷಾಗಳಂತೆ ಬಾಡಿಗೆ ಮಾಡಲು ತೊಡಗಿದಾಗ ಅದಕ್ಕೊಂದು ಪರ್ಮಿಟ್ ಅಂತ ಬೇಕಿತ್ತು. ಕಳೆದ 1-2 ವರ್ಷಗಳಿಂದ ಅದಕ್ಕೆ ಪರ್ಮಿಟೇ ಇರಲಿಲ್ಲ. ಏನಿಲ್ಲ, ನೀವು ಹೋಗುವುದು ಶೋರೂಮಿನಿಂದ ರಿಕ್ಷಾವನ್ನು ಪರ್ಚೇಸ್ ಮಾಡೋದು, ಅವರೇ ಲೋನ್ ಮಾಡಿ ಕೊಡ್ತಾರೆ, ಬಜಾಜ್ ಫೈನಾನ್ಸಿಂದ, ಬೇರೆ ಬೇರೆ ಫೈನಾನ್ಸಿಂದ. ಅಲ್ಲಿ ತರೋದು, ಸೀದಾ ರೋಡಲ್ಲಿ ಇಳಿಸುವುದೇ. ಎಲ್ಲಿ RTOದವರು ನಿಗದಿಪಡಿಸಿದಂಥ ಪಾರ್ಕ್ ಇದೆ ಅಲ್ಲಿ ಹೋಗಿ ಪಾರ್ಕ್ ಮಾಡುವುದು, ಅಲ್ಲಿಂದ ಪ್ಯಾಸೆಂಜರ್ನ ಎತ್ಕೊಂಡು ಹೋಗುವುದು. ಈ ರೀತಿಯ ಇದು ಬಂತು. ಮೊದಲೇ ಮಂಗಳೂರಿನಲ್ಲಿ ರಿಕ್ಷಾಗಳಿಗೆ ಪಾರ್ಕಿಂಗ್ ಫೆಸಿಲಿಟಿ ಕಡಿಮೆ ಇದೆ. ಯಾಕಂತ ಹೇಳಿದರೆ, ಈ ಹಿಂದೆ ಎಷ್ಟು ಪ್ಲೇಸ್ಗಳಿತ್ತು ಅದರ ಅರ್ಧದಷ್ಟು ಪಾರ್ಕಿಂಗ್ ಪ್ಲೇಸ್ಗಳು ಇಲ್ಲ. ಯಾಕಂತ ಹೇಳಿದರೆ ರಸ್ತೆ ಅಗಲಾಗಿದೆ, ಬೇರೆ ಬೇರೆ ಪಾರ್ಕಿಂಗ್ ಪ್ಲೇಸ್ಗಳ ಜಾಗದಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ಗಳು ಬಂದಿದೆ. ಇದನ್ನಾಗಿ ಪಾರ್ಕಿಂಗ್ ಪ್ಲೇಸ್ಗಳಿಲ್ಲ. ಇದ್ದ ಪಾರ್ಕಿಂಗ್ ಪ್ಲೇಸ್ಗಳಲ್ಲಿ ರಿಕ್ಷಾ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ. ಮೊದಲು ಒಂದು ಪಾರ್ಕಿಂಗ್ನಲ್ಲಿ 2-3 ರಿಕ್ಷಾ ನಿಲ್ಲಿಸುವುದಲ್ಲಿ ಈಗ 30-40 ರಿಕ್ಷಾಗಳು ನಿಲ್ತಾ ಇದೆ. ಇಡೀ ರಸ್ತೆ ಉದ್ದಕ್ಕೂ ರಿಕ್ಷಾ ನಿಲ್ತಾ ಇದೆ. ಆ ರಸ್ತೆಯನ್ನು ಬಳಸುವವರಿಗೆ ಈ ರಿಕ್ಷಾ ಪಾರ್ಕಿಂಗೇ ಒಂದು ಸಮಸ್ಯೆ. ಸಾರ್ವಜನಿಕ ರಸ್ತೆಯನ್ನು ಬಳಸುವವರಿಗೆ ರಿಕ್ಷಾ ಪಾರ್ಕಿಂಗೇ ದೊಡ್ಡ ಸಮಸ್ಯೆ. ಆದ್ದರಿಂದಾಗಿ ಅಷ್ಟು ಉದ್ದಕ್ಕೆ ರಿಕ್ಷಾ ನಿಲ್ಲುವಂಥ ಸಂದರ್ಭದಲ್ಲಿ ಈ ಹೊಸ ರೀತಿಯಲ್ಲಿ, ಈ ರೀತಿಯಲ್ಲಿ ಲಂಗು ಲಗಾಮಿಲ್ಲದೆ ನೀವು ಆಟೋಗಳನ್ನು ರಸ್ತೆಗಿಳಿಸಿದರೆ ವಾಹನ ಜಂಜಾಟ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಆದರೂ ಅದಕ್ಕೆ ಒಂದು ನಿಯಂತ್ರಣ ಇರಲಿ. ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಅದರ ಮೇಲೆ ನಿಯಂತ್ರಣ ಇರಬೇಕು. RTO ಅಂತ ಏನು ನಾವು ಹೇಳಿದೆ, ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಂತೇಳಿ, ಅದಕ್ಕೆ ರಿಕ್ಷಾಗಳಿಗೆ ನಿಯಂತ್ರಣವಿಲ್ಲ. ಅವ್ರದ್ದು ಏನಂತ ಹೇಳಿದರೆ, ಶೋರೂಮಿಂದ ಆಟೋ ಬರ್ತದೆ, ಅದಕ್ಕೊಂದು ರಿಜಿಸ್ಟ್ರೇಷನ್ ಮಾಡ್ತಾರೆ, ಅದರ ಫೀಸ್ ಚಲನ ತಗೊಳ್ತಾರೆ, ನಂಬರ್ ಕೊಟ್ಟು ಬಿಡ್ತಾರೆ. ಅದು ಬಿಟ್ಟರೆ ಅದರ ನಂತರ ಅದಕ್ಕೆ ನಿಯಂತ್ರಣ ಇಲ್ಲ. ಆದ್ದರಿಂದಾಗಿ
ಈ ಆಟೋಗಳ ಸಂಖ್ಯೆ ಜಾಸ್ತಿ ಇದೆ. ಇದು ವಾಸ್ತವವಾಗಿ ಕೇಂದ್ರ ಸರ್ಕಾರ ಯಾಕೆ ಇದನ್ನೆಲ್ಲ ತಂತು ಅಂತ ಹೇಳಿದರೆ, ಸ್ವಉದ್ಯೋಗದ ಪರಿಕಲ್ಪನೆ ಇದು. ಓಕೆ. ಸ್ವಂತವಾಗಿ ಒಬ್ಬ ಆಟೋ ತೆಗೆದು ಯಾವುದೇ ರೀತಿಯ ಜಂಜಾಟಗಳಿಲ್ಲದೆ ದುಡಿದು ತಿನ್ನುವಂಥದ್ದು ಉದ್ದೇಶ ಇದ್ದದ್ದು. ಆದರೆ ಇದು ಏನಾಯ್ತು, ಉದ್ಯೋಗ ಹೋಗಿ ಉದ್ಯಮ ಆಯ್ತು. ಹೌದು. ಮಂಗಳೂರಲ್ಲಿ ರಿಕ್ಷಾಕ್ಕೆ ಪರ್ಮಿಟ್ ಸಿಗ್ತಾ ಇಲ್ಲ, ಆಯ್ತಾ. ಇರುವ ಪರ್ಮಿಟ್ ಅನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ 3 ರಿಂದ 3.5 ಲಕ್ಷ 4 ಲಕ್ಷ ರೂಪಾಯಿ ಹೇಳ್ತಾರೆ. ಯಾಕಂದ್ರೆ ಮಂಗಳೂರು ಆರ್ ಟಿ ಒದಲ್ಲಿ ಹೊಸ ಪರ್ಮಿಟ್ಗಳನ್ನು ಇಶ್ಯೂ ಮಾಡ್ತಾ ಇಲ್ಲ. ರಾಜ್ಯದ ಬೇರೆ ಬೇರೆ ಆರ್ ಟಿ ಒಗಳಲ್ಲೂ ಹೊಸ ಪರ್ಮಿಟ್ ಅನ್ನು ಇಶ್ಯೂ ಮಾಡ್ತಿಲ್ಲ. ನೀವು ಬೇರೆ ಕಡೆಯಲ್ಲಿ ಪರ್ಮಿಟ್ ಸಿಕ್ಕಿದ್ರು ಸಹ ಆ ಪರ್ಮಿಟ್ ರಿಕ್ಷಾವನ್ನು ತಂದು ಮಂಗಳೂರಲ್ಲಿ ಓಡಾಡಿಸ್ಲಿಕ್ಕೆ ಆಗೋದಿಲ್ಲ. ಮಂಗಳೂರು ಆರ್ ಟಿ ಒದೇ ಪರ್ಮಿಟ್ ಬೇಕು. ಮಂಗಳೂರಲ್ಲಿ ಏನು ಮಾಡಿದ್ರು ಆರ್ ಟಿ ಒದವರು ಅಂತ ಹೇಳಿದರೆ, ನಗರ ವ್ಯಾಪ್ತಿಯಲ್ಲಿ ಪರ್ಮಿಟ್ಗಳು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲದಲ್ಲಿ ಮತ್ತೆ ಗ್ರಾಮಾಂತರ ಪರ್ಮಿಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆದ. ಅದು ಸಹ ಲೆಕ್ಕಕ್ಕಿಂತ ಮಿತಿ ಮೀರಿ ಹೋಯಿತು. ಅದರಿಂದಾಗಿ ಗ್ರಾಮಾಂತರ ಪರ್ಮಿಟಿಗೂ ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡಬೇಕಾಯಿತು. ಇಂತಹ ಸಂದರ್ಭದಲ್ಲಿ ಈ ಆಟೋಗಳು ಬಂದಾಗ ಎಲ್ಲರೂ ಈ ಆಟೋಕ್ಕೆ ಮುಗಿಬಿದ್ರು. ಇದಕ್ಕೆ ಪರ್ಮಿಟೇ ಬೇಡ ಅಂತೇಳಿ ಈ ಆಟೋ ತಗೊಂಡು ಓಡಾಡ್ತಿದ್ರು. ಆಗ ಮೊದಲು ಇದ್ದಂತ ರಿಕ್ಷಾ ಚಾಲಕರು ಅವರ ಆದಾಯಕ್ಕೆ ಕುತ್ತು ಬಂತು. ಆಗ ಯಾರು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಲಿಲ್ಲ ಸರ್? ಆ ಸಂದರ್ಭದಲ್ಲಿ ಅವರು ವಾಯ್ಸ್ ರೈಸ್ ಮಾಡಬೇಕಿತ್ತು. ಅವರಿಗೆ ಇದು ಇಷ್ಟು ಬೇಗ ಜನಪ್ರಿಯತೆ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೂ ಐಡಿಯಾ ಇರಲಿಲ್ಲ ಇದು ಇಷ್ಟು ಬೇಗ ಜನರಲ್ಲಿ ರೀಚ್ ಆಗ್ಬೋದು ಅಂತ ಐಡಿಯಾ ಇರಲಿಲ್ಲ. ಆದ್ರೆ ಇದು ಆದಷ್ಟು ಬೇಗ ರೀಚ್ ಆಯ್ತು. ಇದನ್ನು ಏನು ಮಾಡಿದ್ರು ಕೆಲವರು ಅಂತ ಹೇಳಿದ್ರೆ ಅತಿ ಬುದ್ಧಿವಂತರು ಅಂತ ನಮ್ಮಲ್ಲಿದ್ದಾರೆ. ಅವರು ಇದನ್ನು ಉದ್ಯಮವಾಗಿ ಪರಿವರ್ತನೆ ಮಾಡಿದ್ರು. 10 ಆಟೋವನ್ನು ಅವರು ಪರ್ಚೇಸ್ ಮಾಡಿದ್ರು, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು, 10 ಮಂದಿಗೆ ದುಡಿಲಿಕ್ಕೆ ಕೊಟ್ಟರು. ದಿನಕ್ಕೆ 300 ರೂಪಾಯಿ ಕೊಡೋಣ ಅಂತ ಹೇಳಿ ಅವನಿಗೆ ದಿವಸಕ್ಕೆ 3000 ರೂಪಾಯಿ ಬರ್ತದೆ 10 ಆಟೋದಲ್ಲಿ. ಈ 10 ಆಟೋಗಳು ಈ ಆಟೋದೊಟ್ಟಿಗೆ ಸೇರ್ಕೊಳ್ತಲ್ಲ, ಈ ಆಟೋದೊಟ್ಟಿಗೆ ಸೇರ್ಕೊಳ್ತು. ಅವ ಒಬ್ಬ ರಿಕ್ಷಾ ಡ್ರೈವರ್ ದಿವಸಕ್ಕೆ 500-600 ರೂಪಾಯಿ ದುಡಿದ್ರೆ ಅದರಲ್ಲಿ ಪಾಲು ಈ ಆಟೋಗಳಿಗೆ ಹೋಯ್ತಲ್ಲ. ಈ ರೀತಿಯಾಗಿ ಆಯ್ತು. ಬೆಳಿಗ್ಗೆ 4 ಗಂಟೆಯಿಂದ ರಸ್ತೆಯಲ್ಲಿ ದುಡಿಯುವಂತ ರಿಕ್ಷಾ ಚಾಲಕರಿದ್ದಾರೆ. ಬೆಳಿಗ್ಗೆ 4 ಗಂಟೆ, ಮುಂಜಾನೆ 4 ಗಂಟೆಯಿಂದ ದುಡಿಯುವ ರಿಕ್ಷಾ, ರಾತ್ರಿ ಇಡೀ ದುಡಿಯುವ ರಿಕ್ಷಾ ಚಾಲಕರು ಇದ್ದಾರೆ. ಯಾಕಂತ ಹೇಳಿದ್ರೆ ಅದರಿಂದಲೇ ಬದುಕು ಕಟ್ಟಿಕೊಂಡವರು ಸಾವಿರಾರು ಮಂದಿ ಇದ್ದಾರೆ. ಮಂಗಳೂರು ನಗರದಲ್ಲಿ ಸಹ 8,000 ಚಿಲ್ಲರೆ ರಿಕ್ಷಾಗಳಿವೆ. ಈಗ ಪುನಃ 1-2 ಸಾವಿರ ರಿಕ್ಷಾಗಳು ಜಾಸ್ತಿ ಆಗಿದೆ. ಆದ್ರಿಂದಾಗಿ ನಮ್ಮ ಮಂಗಳೂರಿನ ಜನಸಂಖ್ಯೆ ಎಷ್ಟು ಬೆಳೆದ್ರು ಸಹ ವಾಹನ ವ್ಯವಸ್ಥೆ ಈಗಲೂ ಇನ್ನಷ್ಟು ಬೇಕು ಎನ್ನುವಂತ ಸ್ಥಿತಿಯಲ್ಲಿದೆ. ಇನ್ನಷ್ಟು ಬೇಕು ಅನ್ನೋ ಸ್ಥಿತಿಯಲ್ಲಿದೆ. ರಸ್ತೆಗಳು ಎಷ್ಟು ಅಗಲಾದ್ರೂ ಸಹ ಇನ್ನೂ ಸಹ ರಸ್ತೆ ಅಗಲಾಗ್ಲಿ ಅಂತ ಕೇಳುವವರು ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿರುವ ಮಂಗಳೂರಿನಲ್ಲಿ ಈ ಆಟೋಗಳು ಅಂತ ಬಂದ ಕೂಡಲೇ ಅದಕ್ಕೆ ಒಂದು ಲಗಾಮು ಬೇಕು ಅಂತ ಹೇಳಿ ಇತರ ಆಟೋ ಚಾಲಕರ ಒತ್ತಾಯ ಆಗಿತ್ತು. ಅದಕ್ಕೆ ಒಂದು ಪರ್ಮಿಟ್ ಸಿಸ್ಟಮ್ ಮಾಡಬೇಕು ಅಂತ ಹೇಳಿ ಈಗ ಕೆಲವು ಸಮಯದ ಹಿಂದೆ ರಾಜ್ಯ ಸರ್ಕಾರ ಅದಕ್ಕೆ ಪರ್ಮಿಟ್ ಮಾಡಲೇಬೇಕು ಅಂತ ಒಂದು ಆದೇಶ ಮಾಡಿತ್ತು. ಈಗ ಪರ್ಮಿಟ್ ಮಾಡಿದ ಮೇಲೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಕ್ಕೆ ಅದಕ್ಕೊಂದು ವಲಯ ನಿಗದಿ ಮಾಡುವಂತ ಅನಿವಾರ್ಯತೆ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಪರ್ಮಿಟ್ ಕೊಡ್ತೇವೆ ನಾವು, ಈ ಪರ್ಮಿಟ್ ಅಲ್ಲಿ ನೀವು ಎಲ್ಲಿ ಹೋಗ್ತೀರಿ ಅಂತ. ಮೊದಲಾದ್ರೆ ಈ ಪೆಟ್ರೋಲ್ ಚಾಲಿತ ರಿಕ್ಷಾ ಆಗಿರ್ಬೋದು, LPG CNG ಆಧಾರಿತ ರಿಕ್ಷಾ ಆಗಿರ್ಬೋದು, ಅದಕ್ಕೆ ತಾಲೂಕು ಪರ್ಮಿಟ್ ಇದ್ದದ್ದು. ಆ ತಾಲೂಕಿನ ಒಳಗೆ ನೀವೆಲ್ಲೂ ಹೋಗ್ಬೋದು ಅಂತ. ಈಗಲೂ ಕೊಡುವುದು ತಾಲೂಕು ಪರ್ಮಿಟೇ ಆದ್ರೆ ಇಡೀ ಮಂಗಳೂರು ತಾಲೂಕಿಗೆ ನೀವು ಪರ್ಮಿಟ್ ಕೊಡಬೇಕು. ಮಂಗಳೂರು ತಾಲೂಕಲ್ಲಿ ಅವು ಎಲ್ಲಿಯೂ ಬೇಕಾದ್ರೂ ಹೊರಡ್ಬೋದು ಅಂತ. ಆದ್ರೆ ಮಂಗಳೂರು ನಗರದಲ್ಲಿ ಆದ್ರೆ ಹೆಚ್ಚು ಬಾಡಿಗೆ ಸಿಕ್ಕುವುದು ಮಂಗಳೂರು ನಗರದ ಒಳಗೆ ಆಗಿರುವುದರಿಂದ ಎಲ್ಲರೂ ಮಂಗಳೂರು ನಗರದ ಒಳಗಿರ್ತಾರೆ. ಅದಕ್ಕೆ ಬೇಕಾಗಿ ಮಂಗಳೂರು ನಗರದ ಒಳಗೆ ಪರ್ಮಿಟ್ ಕೊಡಿದ್ರೆ ನಾವು ಗ್ರಾಮಾಂತರಕ್ಕೆ ಪರ್ಮಿಟ್ ಕೊಡ್ತೇವೆ ಅಂತ ಹೇಳಿ. ಆ ಗ್ರಾಮಾಂತರ ಪರ್ಮಿಟ್ಗಳು ಅಂತ ಹೇಳಿದ್ರೆ ನೀವು ಗ್ರಾಮಾಂತರ ಭಾಗದಲ್ಲಿ ನೀವು ಬಾಡಿಗೆ ಮಾಡಬೇಕು. ಮಂಗಳೂರು ನಗರಕ್ಕೆ ಬರಬಾರ್ದು ಅಂತ ಏನಿಲ್ಲ. ಆದ್ರೆ ಬಂದು ಇಲ್ಲಿಂದ ಬಾಡಿಗೆ ಪಿಕಪ್ ಮಾಡ್ಕೊಂಡು ಹೋಗುವಾಗಿಲ್ಲ. ಅದು ಕೇವಲ ಮಂಗಳೂರು ನಗರ ವ್ಯಾಪ್ತಿಯಲ್ಲಿರುವ ರಿಕ್ಷಾ ಚಾಲಕರಿಗೆ ಮಾತ್ರ ಅವಕಾಶ ಇರುವುದು. ಆ ರೀತಿ ಇತ್ತು. ಅದಕ್ಕೆ ಬೇಕಾಗಿ ಅವರು ಅದರ ರಿಕ್ಷಾದ ಬಣ್ಣ ಗಿಣ್ಣನ್ನೆಲ್ಲ ಬದಲಾವಣೆ ಮಾಡೋದು. ಯಾಕಂದ್ರೆ ಇಲ್ಲ ಗೊತ್ತಾಗುದಿಲ್ಲ ನಿಮ್ಗೆ, ರಿಕ್ಷಾದ ಬಣ್ಣ ಸೇಮ್ ಕಂಪನಿಯಿಂದ ಬಂದದ್ದು ಇಲ್ಲ, ಅದಕ್ಕೊಂದು ಏನೋ ಬೇರೆ ಬಣ್ಣ
ಹೌದು. ಗ್ರಾಮಾಂತರ ಅಂತ ಗೊತ್ತಾಗಬೇಕು, ಗುರುತು ಹಿಡಿಬೇಕು ಅಂತೇಳಿ ಮಾಡಿದ್ದು. ಅದೇ ಒಂದು ವೇಳೆ ಗ್ರಾಮಾಂತರ ಪರ್ಮಿಟ್ ರಿಕ್ಷಾ ಸಿಟಿಗೆ ಬಂದರೆ ಏನಾದರೂ RTO ಅಧಿಕಾರಿಗಳು ಇಲ್ಲದ್ರೆ ಪೊಲೀಸ್ ಅಧಿಕಾರಿಗಳು ಅದನ್ನು ನಿಲ್ಲಿಸಿ ಪರಿಶೀಲನೆ ಮಾಡಿದರೆ ಪರ್ಮಿಟ್ ಗ್ರಾಮಾಂತರದಾದರೆ ಸಿಟಿ ಲಿಮಿಟಲ್ಲಿ ನೀವು ಬಾಡಿಗೆ ಮಾಡಿದರೆ ನಿಮಗೆ ಪರ್ಮಿಟ್ ಕಂಡೀಷನ್ ವಯಲೇಷನ್ ಮಾಡಿದ್ದೀರಿ ಅಂತ ಹೇಳಿ ದಂಡ ಆಗ್ತಾ ಇದ್ರು. ಒಮ್ಮೊಮ್ಮೆ ಪರ್ಮಿಟ್ ಕ್ಯಾನ್ಸಲೇಷನ್ಗೆ ಬರೆದದ್ದು ಉಂಟು, ಇಲ್ಲಂತೇನಿಲ್ಲ. ಕಾನೂನಲ್ಲಿ ಎಲ್ಲ ಅವಕಾಶಗಳು, ಅದನ್ನು ಮುಗುದರ ಹಾಕ್ಲಿಕ್ಕೆ ಎಲ್ಲ ಅವಕಾಶಗಳಿವೆ. ಆದರೆ ಒಬ್ಬ ಬಡಪಾಯಿ ರಿಕ್ಷಾ ಚಾಲಕರ ಹೊಟ್ಟೆಗೆ ಹೊಡೆದಂತಹ ಪಾಪ ಆ ಅಧಿಕಾರಿಯ ತಲೆ ಮೇಲೆ ಬರ್ತದೆ. ಅದಕ್ಕಾಗಿ ನಾವು ಹೇಳುವುದು, ನೀವೊಂದು ಸಿಸ್ಟಮೆಟಿಕ್ ಆಗಿ ಅದನ್ನು ಮಾಡಿ. ಈಗ ಸಿಸ್ಟಮೆಟಿಕ್ ಹೇಗೆ ಮಾಡುವುದು ಅಂತ ಹೇಳಿ, ಈಗ ಈ ಆಟೋಗಳನ್ನ ಪರಿಚಯಿಸಿದ್ದು, ಅದಕ್ಕೆ ಪರ್ಮಿಟ್ ಬೇಡ ಅಂತ ಹೇಳಿದ್ದು ಎಲ್ಲವೂ ಮಾಡಿದ್ದು ಯಾಕಂತ ಹೇಳಿದರೆ, ಒಂದನೇದ್ದು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಒಂದು, ಮತ್ತು ಇಂಧನದ ಮೇಲೆ ಇರುವಂಥ ಅವಲಂಬಿಕೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದು. ಮತ್ತೊಂದು ಉದ್ದೇಶವೂ ಇತ್ತು, ಸ್ವಾವಲಂಬನೆ, ಸ್ವಯಂ ಉದ್ಯೋಗದ ಒಂದು ಆಮಿಷ. ಒಂದು ಸ್ವಯಂ ಉದ್ಯೋಗದ್ದು. ಆದರೆ ಇಲ್ಲಿ ಏನಾಯಿತು, ಸ್ವಯಂ ಉದ್ಯೋಗ ಹೋಗಿ ಉದ್ಯಮ ಆಯಿತು. ಆದ್ದರಿಂದ ಈಗ ಇವರು ಪರ್ಮಿಟ್ ಇಶ್ಯೂ ಮಾಡಿದ್ದಾರೆ. ಪರ್ಮಿಟ್ ಇಶ್ಯೂ ಮಾಡುವಾಗ ಅದನ್ನು ನಗರಕ್ಕೆ ಗ್ರಾಮಾಂತರಕ್ಕೆ ಅಂತ ಹೇಳಿ ನೀವು ವಿಂಗಡಣೆ ಮಾಡಲಿಕ್ಕೆ ಇವರಿಗೊಂದು ಒಳ್ಳೆಯ ಅವಕಾಶ ಏನಂತ ಹೇಳಿದರೆ, ಯಾರ ಹೆಸರಲ್ಲಿ ಪರ್ಮಿಟ್ ಇದೆಯಾ ಆತನ ವಿಳಾಸವನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು. ಆತನ ರೇಷನ್ ಕಾರ್ಡ್, ಆತನ ಆಧಾರ್ ಕಾರ್ಡ್, ಆತನ ಲೈಸೆನ್ಸ್ ಅಲ್ಲಿರುವ ಅಡ್ರೆಸ್, ಅದು ನಗರಕ್ಕೆ ಬರ್ತದ ಗ್ರಾಮಾಂತರಕ್ಕೆ ಬರ್ತದ ಅಂತ ಹೇಳಿ ಆ ಏರಿಯಾವನ್ನ ಅದರ ಆಧಾರದಲ್ಲಿ ವಿಂಗಡಣೆ ಮಾಡೋದು ಸೂಕ್ತ ಅಂತ ಕಾಣ್ತದೆ. ಆದ್ರೆ ಒಬ್ಬನ ಹೆಸರಲ್ಲಿ 10 ಆಟೋಗಳಿದ್ದರೆ ನೀವು ಹೇಗೆ ವಿಂಗಡಣೆ ಮಾಡ್ತೀರಿ? ಇದು ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅಧಿಕಾರಿಗಳು ತಲೆ ಕೊರೀತಿರೋದು ಅದು. ಒಬ್ಬನ ಹೆಸರಲ್ಲಿ 10 ಆಟೋಗಳಿದ್ರೆ ಅದನ್ನು ಗ್ರಾಮಾಂತರಕ್ಕೆ ಸೇರಿಸುವುದ, ನಗರಕ್ಕೆ ಸೇರಿಸುವುದ? ಈಗ ನನ್ನ ಹೆಸರಲ್ಲಿ ಇರುವಂತಹ ಆಟೋ, ನನ್ನ ಓನರ್ಶಿಪ್ ಅಲ್ಲಿರುವ ಆಟೋವನ್ನು ನಾನೊಬ್ಬ ಡ್ರೈವರಿಗೆ ಚಾಲನೆ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಆ ಡ್ರೈವರ್ನ ಲೈಸೆನ್ಸ್ನ ಆಧಾರದಲ್ಲಿ ಅದು ಗ್ರಾಮಾಂತರಕ್ಕೆ ಹೋದರೆ ನನ್ನ ವಿಳಾಸದ ಆಧಾರದಲ್ಲಿ ಅದು ನಗರಕ್ಕೆ ಬರ್ತದೆ. ನೀವು ಚಾಲಕನ ಲೈಸೆನ್ಸಿನ ಆಧಾರದಲ್ಲಿ ಮಾಡ್ತೀರಂತಾದ್ರೆ ಆ ಚಾಲಕ ನಾಳೆ ಕೆಲಸ ಬಿಟ್ಟು ಹೋದ, ಅವ ರಿಕ್ಷಾ ಬಿಟ್ಟ ಬಸ್ಸಿಗೆ ಹತ್ತಿದಪ್ಪ, ಈ ರಿಕ್ಷಾಕ್ಕೆ ಇನ್ನೊಬ್ಬ ಚಾಲಕ ಬಂದ, ಆಗ ಪುನಃ ನೀವು ವಲಯ ಚೇಂಜ್ ಮಾಡಬೇಕು. ಇಂಥ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ. ಅದರಿಂದಾಗಿ ಇಂತಹ ಸಮಸ್ಯೆಗಳನ್ನೆಲ್ಲ ಯಾವ ರೀತಿಯಲ್ಲಿ ಪರಿಹರಿಸಬೇಕು ಎನ್ನುವುದರ ಬಗ್ಗೆ RTA ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಬೇಕು. ಆಗ ರಿಕ್ಷಾ ಚಾಲಕರ ಸಂಘದ ಪ್ರತಿನಿಧಿಗಳು, ಚಾಲಕ ಮಾಲಕರ ಸಂಘದ ಪ್ರತಿನಿಧಿಗಳು, ಕೆಲವೊಂದು ಸಂಘಟನೆಗಳಿವೆ, CITU ಸಂಘಟನೆ ಇದೆ, BMS ಸಂಘಟನೆ ಇದೆ, ಬೇರೆ ಬೇರೆ ಸಂಘಟನೆ, ರಿಕ್ಷಾ ಚಾಲಕರಲ್ಲಿ 4-5 ಸಂಘಟನೆಗಳಿವೆ. ಅವ್ರದ್ದೆಲ್ಲ ಪ್ರಮುಖರ ನಿರ್ಧಾರವನ್ನು ತಗೊಳ್ಬೇಕು. ರಿಕ್ಷಾ ಚಾಲಕರ ಮತ್ತು ಮಾಲಕರ, ಯಾಕಂದ್ರೆ ದುಡಿಯೋರು ಅವರು, ಅವರ ಅಭಿಪ್ರಾಯಗಳನ್ನು ತಗೊಳ್ಬೇಕು. ಮತ್ತೆ ಯಾವ ಪ್ರದೇಶದಲ್ಲಿ ನಿಮಗೆ ನಿಲ್ಲಿಸಲಿಕ್ಕೆ ಅವಕಾಶಗಳಿವೆ, ಬಾಡಿಗೆಗಾಗಿ ನಿಲ್ಲಿಸಲಿಕ್ಕೆ ಅವಕಾಶಗಳಿವೆ, ಅಂಥ ಪ್ರದೇಶಗಳನ್ನು ಮತ್ತಷ್ಟು ಗುರುತಿಸಬೇಕು. ಯಾಕಂತ ಹೇಳಿದರೆ ಸುಮಾರು 200ಕ್ಕೂ ಹೆಚ್ಚು ರಿಕ್ಷಾ ಪಾರ್ಕ್ಗಳು ಮಂಗಳೂರಲ್ಲಿ ಕಣ್ಮರೆಯಾಗಿ ಹೋಗಿದೆ. 100 ಚಿಲ್ಲರೆ ರಿಕ್ಷಾ ಪಾರ್ಕ್ಗಳಿದೆ, ಈಗ 100 ಚಿಲ್ಲರೆ ಇದೆ ಅಂತ ಹೇಳ್ತಾರೆ. ಅಷ್ಟು ರಿಕ್ಷಾ ಪಾರ್ಕ್ಗಳು ಕಣ್ಮರೆಯಾಗಿ ಹೋಗಿದೆ. ಕಣ್ಮರೆ ಯಾಕೆ ಆಯಿತು ಅಂತ ಹೇಳಿದರೆ, ಅದು ಆ ಜಾಗ ಡೆವಲಪ್ ಆಯಿತು, ರಸ್ತೆಗಳು ಬಂತು, ರಸ್ತೆ ಅಗಲೀಕರಣ ಆಯಿತು, ಅದರಿಂದ ರಿಕ್ಷಾ ಪಾರ್ಕ್ ತೆಗಿಬೇಕಾಯ್ತು. ಈಗ ಅಲ್ಲಿ ಒಂದ್ಸಲ ತೆಗೆದ ರಿಕ್ಷಾ ಪಾರ್ಕ್ ಅನ್ನು ಬೇರೆ ಕಡೆ ಮಾಡಿಕೊಡುವ ವ್ಯವಸ್ಥೆ ಮಾಡಿಲ್ವಾ? ಬೇರೆ ಕಡೆ ಎಲ್ಲಿಂತ ಮಾಡುವುದು? ಪ್ರತಿ ಕಡೆಯಲ್ಲೂ ರಿಕ್ಷಾ ಪಾರ್ಕ್ ಇರುವುದರಿಂದ ಪ್ರತಿ ಕಡೆಯಲ್ಲೂ ರಿಕ್ಷಾ ಪಾರ್ಕ್ಗಳಿವೆ. ಅದರಿಂದಾಗಿ ಸಮಸ್ಯೆ. ಈಗ ಕರಂಗಲಪಾಡಿ ರಿಕ್ಷಾ ಪಾರ್ಕ್ ಅಂತ ಹೇಳುವ, ಆ ಕರಂಗಲಪಾಡಿಯ ರಿಕ್ಷಾ ಪಾರ್ಕ್ ಅನ್ನು ತೆಗೆದ್ರೆ ನೀವು, ಈಗ ಕರಂಗಲಪಾಡಿಯಲ್ಲಿ ಮರವನ್ನು ತೆಗಿಲಿಕ್ಕೆ ಸಾಧ್ಯ ಆದರೆ, ಮಧ್ಯದ ಅರಳಿ ಮರ ಇದೆ, ಆ ಮರವನ್ನು ತೆಗಿಲಿಕ್ಕೆ ಸಾಧ್ಯ ಆದರೆ ಆ ರಸ್ತೆ ವಿಸ್ತಾರ ಆಗ್ತದೆ. ಯಾಕಂದ್ರೆ ಅದು ಧಾರ್ಮಿಕ ಭಾವನೆ ಇದೆ, ಅದನ್ನು ತೆಗಿಬೇಕಂತ ಪ್ರಯತ್ನ ಪಟ್ಟರು, ಅದ್ರ ತೆಗಿಲಿಕ್ಕೆ ಸ್ಥಳೀಯರು ಅವಕಾಶ ಕೊಡ್ಲಿಲ್ಲ. ಅದರಿಂದಾಗಿ ಮರ ಉಳಿಯಿತು. ಯಾಕಂದ್ರೆ ಅದು
ದೇವರ ಮರ ಆಗಿದೆ. ಮರ ಅಂತ ಹೇಳಿ ಅದನ್ನು ಉಳಿಸ್ಕೊಂಡ್ರು. ಅದರಿಂದಾಗಿ ಎರಡು ಸೈಡ್ ಎಲ್ಲ ರೋಡ್ಗಳಿವೆ. ಒಂದು ವೇಳೆ ಅದನ್ನು ಮರ ತೆಗೆದ್ರೆ ಅದು ಒಂದೇ ರೋಡ್ ಆದ್ರೆ ಅದರ ಮಧ್ಯದಲ್ಲಿ ಇರುವಂತ ರಿಕ್ಷಾ ಪಾರ್ಕ್ ಏನಿದೆ ಅದು ಅಸ್ತಿತ್ವ ಕಳ್ಕೊಳ್ತದೆ ಆಟೋಮೆಟಿಕಲಿ. ಆ ಎರಡು ರಸ್ತೆಯ ಮಧ್ಯೆ ಇರುವಂತ ಆಟೋ ಪಾರ್ಕ್ ಅಸ್ತಿತ್ವ ಕಳ್ಕೊಳ್ತದೆ. ಈ ಹಿಂದೆ ಕೆಲವೊಂದು ಆಟೋ ಪಾರ್ಕ್ಗಳು ಅಸ್ತಿತ್ವ ಕಳ್ಕೊಂಡದೇ ಹಾಗೆ. ಆದ್ರಿಂದಾಗಿ ಈ ಆಟೋ ಪಾರ್ಕ್ಗಳನ್ನು ಉಳಿಸಿಕೊಳ್ಳುವುದು ಸಹ ಒಂದು ಸವಾಲು. ಈಗ ಬಲ್ಮಠದಲ್ಲಿ ಒಂದು ಆಟೋ ಪಾರ್ಕ್ ಇದೆ. ಆಕ್ಚುಲಿ ಬಲ್ಮಠದಲ್ಲಿ 4 ಆಟೋಗಳಿಗೆ ರಸ್ತೆ ಬದಿಯಲ್ಲಿ ನಿಲ್ಲಲಿಕ್ಕೆ ಅವಕಾಶ ಇದೆ, ಪೆಟ್ರೋಲ್ ಬಂಕ್ನ ಸೈಡಲ್ಲಿ. ಉಳಿದ ಆಟೋಗಳು ಸಾಧಾರಣ 200 ಆಟೋಗಳಿವೆ ಅಲ್ಲಿ, ಆಯ್ತಾ. ಅದೆಲ್ಲವೂ ನಮ್ಮ ಫಳ್ನೇರು ಕ್ರಾಸ್ ರೋಡಿನಲ್ಲಿ ಆ ರಸ್ತೆಯಲ್ಲಿ ನಿಲ್ತದೆ, ಆಯ್ತಾ. ಅದು ಖಾಸಗಿ ಸ್ಥಳದಲ್ಲಿ ಇರುವಂತ ಸರ್ಕಾರಿ ರಸ್ತೆ, ಖಾಸಗಿ ಸ್ಥಳದಲ್ಲಿ ಇರುವ ಸರ್ಕಾರಿ ರಸ್ತೆ. ಆದ್ರಿಂದಾಗಿ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡಿರ್ತದೆ. ಅವರು ಏನು ಅದು CSI ಸಂಸ್ಥೆಗೆ ಸೇರಿದಂತ ಜಾಗ, ಅದು ಭಾಜನ ಮಿಷನ್ ಸಂಸ್ಥೆಗೆ ಸೇರಿದಂತ ಜಾಗ. ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿಂದ ಒಂದು ಆಟೋ ಹೋದ ಕೂಡಲೇ ಅಲ್ಲಿಂದ ಒಂದು ಆಟೋ ಬರ್ತದೆ. ಆ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಆಟೋ ಪಾರ್ಕ್ ಇತ್ತು. ಕಂಕನಾಡಿ ಜಂಕ್ಷನ್ ಅಲ್ಲಿ ಒಂದು ಆಟೋ ಪಾರ್ಕ್ ಇತ್ತು. ಅಲ್ಲಿ ಮ್ಯಾಂಗ್ಳೂರ್ ಗೇಟ್ ಬಿಲ್ಡಿಂಗ್ ಬಂದ ಮೇಲೆ ಆಟೋ ಪಾರ್ಕ್ ಹೋಯ್ತು. ಅದು ಎಲ್ಲಿ ಅಂತ ಇಲ್ಲ. ಆ ಆಟೋಗಳು ಅಲ್ಲಿ ಇದ್ದ ಆಟೋಗಳೆಲ್ಲ ರೋಡ್ ರಸ್ತೆ ಬದಿಯಲ್ಲಿ ನಿಲ್ತಾ ಇದೆ. ಅಲ್ಲಿದ್ದ ರಸ್ತೆ ಬದಿಯಲ್ಲಿ ನಿಲ್ತಾ ಇದೆ. ಮ್ಯಾಂಗ್ಳೂರ್ ಗೇಟ್ ಎದುರು ಸೈಡ್ ಅಲ್ಲಿ ಇತ್ತು. ಅದೆಲ್ಲಿ ಮ್ಯಾಂಗ್ಳೂರ್ ಗೇಟ್ನವರು ಅವರ ಅಂಗಡಿಯ ಬಿಲ್ಡಿಂಗ್ ಎದುರಲ್ಲಿ ರಿಕ್ಷಾ ನಿಲ್ಲಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ರಿಂದಾಗಿ ಕೆಲವೊಂದು ರಿಕ್ಷಾ ಪಾರ್ಕ್ಗಳು ಇಲ್ಲಿ ಕಣ್ಮರೆ ಓದದ್ದು. ಈಗ ಫಾದರ್ ಮುರ್ಸ್ ಆಸ್ಪತ್ರೆ ಎದುರಲ್ಲಿ ರಿಕ್ಷಾ ಪಾರ್ಕ್ ಇದೆ. ನಾಳೆ ಆ ರೋಡ್ ಮತ್ತಷ್ಟು ವಿಸ್ತರಣೆಗೊಳ್ತಾ ಇದ್ರೆ ಆ ರಿಕ್ಷಾ ಪಾರ್ಕ್ ಅಲ್ಲಿ ಅಸ್ತಿತ್ವ ಕಳ್ಕೊಳ್ಳುತ್ತದೆ. ಫಾದರ್ ಮುರ್ಸ್ ಸಂಸ್ಥೆಯವರು ಏನು ಸಂಸ್ಥೆಯ ಒಳಗೆ ರಿಕ್ಷಾ ಪಾರ್ಕ್ಗೆ ಅವಕಾಶ ಕೊಡುದಿಲ್ಲ. ಯಾರು ಕೊಡುದಿಲ್ಲ, ಅವರು ಅಂತಲ್ಲ, ಯಾರು ಕೊಡುದಿಲ್ಲ. ಆ ರೀತಿಯ ಪರಿಸ್ಥಿತಿ ಬರ್ತದೆ. ಅದರಿಂದಾಗಿ ರಿಕ್ಷಾಗಳು ಜಾಸ್ತಿ ಆದಷ್ಟು ಸಹ ಸಮಸ್ಯೆಗಳು ಜಾಸ್ತಿ. ಅದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡುವಂತಹ ಅನಿವಾರ್ಯತೆಗಳು ಇರ್ತದೆ. ಈಗ ಇಲ್ಲಿ ನಾವು ಚರ್ಚೆ ಯಾಕೆ ಇದನ್ನು ಮಾಡ್ತೇವೆ ಅಂತ ಹೇಳಿದ್ರೆ, ರಿಕ್ಷಾ ಒಂದು ಎನ್ನುವುದು ಜನರ ಅವಿಭಾಜ್ಯ ಅಂಗವಾಗಿ ಹೋಗಿದೆ. ಅಂಗವಾಗಿ ಹೋಗಿದೆ. ಎಲ್ಲರ ಹತ್ರ ಸ್ವಂತ ವಾಹನಗಳಿಲ್ಲ. ಕೆಲವೊಂದು ಕಡೆಗಳಿಗೆ ನಿಮಗೆ ಸಿಟಿ ಬಸ್ ವ್ಯವಸ್ಥೆಗಳಿಲ್ಲ. ಯಾವುದಾದ್ರೂ 2 ಬ್ಯಾಗ್ ತುಂಬ ಸರಂಜಾಮ ತಗೊಂಡು ಹೋಗ್ಬೇಕಾದ್ರೆ ನಾವು ರಿಕ್ಷಾವನ್ನೇ ಅವಲಂಬಿಸಬೇಕು. ಅದನ್ನು ಎತ್ತುಕೊಂಡು ಬಸ್ ಸ್ಟ್ಯಾಂಡ್ನವರಿಗೆ ಎತ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ಬಸ್ ಎತ್ಕೊಂಡು ಹೋಗುವಷ್ಟು ವ್ಯವಧಾನ ಇಲ್ಲ. ಅಂತ ಸಂದರ್ಭದಲ್ಲಿ ನಾವು ರಿಕ್ಷಾವನ್ನೇ ಅವಲಂಬಿಸಬೇಕು. ಆದ್ದರಿಂದ ಅಂತಹ ರಿಕ್ಷಾಗಳು ನಮಗೆ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರುವುದರಿಂದ ಒಂದು ದಿವಸ ಮಂಗಳೂರಲ್ಲಿ ರಿಕ್ಷಾ ಏನಾದರೂ ಯಾವುದಾದ್ರೂ ಕಾರಣಕ್ಕೆ ಸ್ಟ್ರೈಕ್ ಆಯಿತು ಅಂತ ಇಟ್ಕೊಳ್ಳಿ, ಇಡೀ ಮಂಗಳೂರು 75% ಸಿಟಿ ಸ್ತಬ್ಧ ಆಗಿ ಹೋಗ್ತದೆ. ಯಾಕಂದ್ರೆ ರಿಕ್ಷಾ ಅಷ್ಟು ಅನಿವಾರ್ಯತೆಯಲ್ಲಿ ಜನರಿಗೆ ಇದೆ. ಈಗ ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೂ ರಿಕ್ಷಾ ಬೇಕು. ಒಬ್ರು ಮನೆಯಲ್ಲಿ ಅನಾರೋಗ್ಯ ಪೀಡಿತರಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ, ಡಾಕ್ಟ್ರಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೂ ರಿಕ್ಷಾ ಬೇಕು. ಈಗ ರಿಕ್ಷಾದವರು ಎಲ್ಲಿವರೆಗೆ ಮುಂದುವರೆದಿದ್ದಾರೆ ಅಂತ ಹೇಳಿದ್ರೆ, ಕಾಲ್ ಆನ್ ಸರ್ವಿಸ್ ಅಂತ ಬಂದಿದೆ. ಫೋನ್ ಮಾಡಿದ್ರೆ ರಿಕ್ಷಾದವರು ಮನೆಗೆ ಬರ್ತಾರೆ. ಅಂತ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಅಂತ ಸಂದರ್ಭದಲ್ಲಿ ರಿಕ್ಷಾದವರಿಗೂ ಸಹ ಒಂದು ನಿಲ್ಲಕ್ಕೆ ಒಂದು ಅವಕಾಶ ಸೂಕ್ತ ರೀತಿಯಲ್ಲಿ ಕೊಡಬೇಕು ಒಂದು. ಮತ್ತೆ ಈಗ ಬಂದಿರುವಂತ ಈ ಆಟೋಗಳ ಸಮಸ್ಯೆ, ಈ ಆಟೋಗಳು ಹೇಳದೆ ಕೇಳದೆ ಬಂದಂತ ಸಮಸ್ಯೆ ಇದು. ಗಮನ ಕೊಟ್ಟಿದ್ರೆ ಬಂದಾಗ ಇದು ಎಲ್ಲರೂ ಎನಿಸಿದ್ದು ಏನು ಅಂತ ಹೇಳಿದ್ರೆ, ಇದು ನಾವು ರಿಕ್ಷಾ ತೆಗೆದ ಹಾಗೆ ಅದು ಒಂದು ರಿಕ್ಷಾ ಬಂದಿದೆ, ಪರ್ಮಿಟ್ ಇದೆ ಅಂತ ಹೇಳಿ. ಪರ್ಮಿಟೇ ಇಲ್ಲದ ಗೊತ್ತದ್ದು ನಂತರ. ಪರ್ಮಿಟ್ ಅಂತ ಇದ್ದ ಮೇಲೆ ನೀವು ಅದಕ್ಕೆ ಸಿಟಿ ಒಳಗೆ ಅಂತ ಹೇಳಿದ ಕೂಡಲೇ ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸರ್ಕಾರ ಒಂದು ಅನುಮತಿಯನ್ನು ಪರ್ಮಿಟ್ನ ಮೂಲಕ ಕೊಟ್ಟಿರುವಾಗ ಅವರು ಎಲ್ಲೂ ಬಾಡಿಗೆ ಮಾಡಬಾರ್ದು, ಎಲ್ಲೂ ನಿಲ್ಲಿಸಬಾರ್ದು ಅಂತ ಹೇಳುವಾಗಿಲ್ಲಲ್ಲ. ನೀವು ಬೇರೆ ರಸ್ತೆಗಳಿಗೆ, ಬೇರೆ ವಾಹನಗಳಿಗೆ ತೊಂದರೆ ಆಗುವ ರೀತಿಯಲ್ಲಿ ನೀವು ನಿಲ್ಲಿಸಿದ್ರೆ ಅದು ನೋ ಪಾರ್ಕಿಂಗ್. ಇಲ್ಲಿ ನೋ ಪಾರ್ಕಿಂಗ್ ಮತ್ತು ಪಾರ್ಕಿಂಗ್ ಇದು ಎರಡು ಕನ್ಫ್ಯೂಸನ್ ಇರುವಂತ ಒಂದು ನಗರ ಇದೆ.
ಎಲ್ಲಿ ನೋ ಪಾರ್ಕಿಂಗ್ ಝೋನ್ ಇದೆಯಾ, ಅಲ್ಲಿ ಬೋರ್ಡ್ ಇದೆಯಾ, ಅಲ್ಲಿ ನಿಲ್ಲಿಸಬಾರ್ದು. ಸರಿ, ಹಾಗಾದ್ರೆ ಬೋರ್ಡ್ ಇಲ್ಲದ ಜಾಗಗಳೆಲ್ಲ ಪಾರ್ಕಿಂಗ್ ಝೋನ್ ಹೌದಾ ಅಲ್ವಾ? ಬೇರೆ ವಿಚಾರ ಇಲ್ಲಲ್ಲ. ಬೇರೆ ವಿಚಾರ ಇಲ್ಲ. ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ, ಒಂದು ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ತಾರೆ, 30 ಮೀಟರ್ ಅಂತ ಹೇಳಿ ಹೇಳ್ತಾರೆ. ಆ ಕಡೆ 30 ಮೀಟರ್, ಈ ಕಡೆ 30 ಮೀಟರ್. ಸರಿ, 31ನೇ ಮೀಟರ್ಗೆ ಹೋಗಿ ಯಾರಾದ್ರೂ ಪಾರ್ಕ್ ಮಾಡ್ಬೋದಲ್ಲ? ಯಾಕಂದ್ರೆ ಪಾರ್ಕಿಂಗ್ ಝೋನ್ ಅಂತ ಅರ್ಥ ಅಲ್ವಾ? ನೋ ಪಾರ್ಕಿಂಗ್ ಝೋನ್ ಅಂತ ನೀವು ಕ್ರಿಯೇಟ್ ಮಾಡಿದ ಮೇಲೆ ನೀವು ಪಾರ್ಕಿಂಗ್ ಝೋನ್ ಅನ್ನು ಐಡೆಂಟಿಫೈ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಪಾರ್ಕಿಂಗ್ ಝೋನ್ ಅಂತ ಕ್ರಿಯೇಟ್ ಮಾಡಿದ ಮೇಲೆ ನೀವು ನೋ ಪಾರ್ಕಿಂಗ್ ಝೋನ್ ಅಂತ ಅಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೊಂಟ್ರೆ ಇಲ್ಲ. ಅದರಿಂದಾಗಿ ನೀವು ಎಲ್ಲಿ ಬೇಕಾದ್ರೆ ರಿಕ್ಷಾ ನಿಲ್ಲಿಸಬೇಕು ಅಂತ ಆದ್ರೆ ಒಟ್ಟಾರೆಯಾಗಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಏನಾಗ್ತದೆ? ಬೇರೆ ವಾಹನಗಳಿಗೆ ಅವಕಾಶ ಕೊಡಲೇಬೇಕಲ್ಲ. ಮಂಗಳೂರು ನಗರದ ಬಹುತೇಕ ರಸ್ತೆಗಳಲ್ಲಿ ಸಿಟಿ ಬಸ್ಗಳು ಓಡಾಡ್ತೇವೆ, ಸರ್ವಿಸ್ ಬಸ್ಗಳು ಓಡಾಡ್ತೇವೆ. ಖಾಸಗಿ ವಾಹನಗಳ ಸಂಖ್ಯೆ ಮಿತಿ ಮೀರಿದೆ. ಯಾಕಂದ್ರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಇನ್ನೂ ಖಾಸಗಿ ವಾಹನಗಳಿಗೆ ನಾವಿಲ್ಲಿ ರಿಜಿಸ್ಟ್ರೇಷನ್ ಮಾಡುವುದಿಲ್ಲ ಅಂತ ಹೇಳಿ ಸರ್ಕಾರ ಹೇಳುವಾಗಿಲ್ಲ. ಅವರವರ ಅನುಕೂಲತೆ, ಅವರವರ ಮರ್ಜಿ, ಅವರವರು ಮಾಡ್ಕೋತಾರೆ. ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ಅದೇ ರಸ್ತೆ, ಅದೇ ವ್ಯವಸ್ಥೆಯಲ್ಲಿ ನೀವು ಅಷ್ಟು ವಾಹನಗಳನ್ನು ನೀವು ತುಂಬಿಸಿಕೊಳ್ಬೇಕು. ಪರಿಸ್ಥಿತಿ ಈಗ ನಾವು ಬೆಂಗಳೂರಿನ ಟ್ರಾಫಿಕ್ ಸಿಸ್ಟಮ್ ಅನ್ನು ನೋಡ್ತಾ ಇದ್ದೇವೆ. ಏನು ಮಾಡಿದ್ರು ಅಲ್ಲಿ ನಿಮ್ಗೆ ಒಂದು 10 ಕಿಲೋಮೀಟರ್ ಹೋಗುವುದು ಅಂತ ಹೇಳಿದ್ರೆ ಯಮ ಸಾಹಸದ ಕೆಲಸ. ಅದೇ ಪರಿಸ್ಥಿತಿ ಮಂಗಳೂರಿಗೆ ಬರ್ತದೆ. ಆಲ್ರೆಡಿ ಈಗಲೂ ಇದೆ. ನಿಮಗೆ ಒಂದು ಸಿಗ್ನಲ್ ಪಾಸ್ ಆಗಬೇಕಾದ್ರೆ 2 ಸಾರಿ ಸಿಗ್ನಲ್ ಆಗುತ್ತೆ, 2 ಸಾರಿ ಸಿಗ್ನಲ್ ಆಗುತ್ತೆ. ಯಾಕಂದ್ರೆ ಪೀಕ್ ಅವರ್ಗಳಲ್ಲಿ. ಬೇರೆ ಸಂದರ್ಭದಲ್ಲಿ ಸಂಜೆ ಟೈಮಲ್ಲಿ ಮತ್ತು ಬೆಳಿಗ್ಗೆ ಪೀಕ್ ಅವರ್ ಅಲ್ಲಿ ಅಂತ ಸಮಸ್ಯೆ ಇದೆ. ನೀವು KPT ಜಂಕ್ಷನ್ ಅನ್ನು ಒಮ್ಮೆ ಪಾಸ್ ಮಾಡಬೇಕಾದ್ರೆ ನಿಮಗೆ 15ರಿಂದ 20 ನಿಮಿಷ ಬೇಕಾಗುತ್ತೆ. ನಿಮ್ಗೆ ಅಲ್ಲಿ ಟೈಮಿಂಗ್ಸ್ ಇರೋದು 1 ಮಿನಿಟ್ 40 ಸೆಕೆಂಡ್ ಆದ್ರೂ ಸಹ ನೀವು ಅಲ್ಲಿ 20 ನಿಮಿಷ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದೇ ಪರಿಸ್ಥಿತಿ ಬೇರೆ ಬೇರೆ ಸಿಗ್ನಲ್ಗಳಿವೆ. ಜ್ಯೋತಿ ಸಿಗ್ನಲ್ ಅಲ್ಲಿ ಅದೇ ಪರಿಸ್ಥಿತಿ ಇದೆ. ಅಂಪನಗಟ್ಟಿ ಸಿಗ್ನಲ್ ಅನ್ನು ಸಿಗ್ನಲ್ ಫ್ರೀ ಅಂತ ಮಾಡಿದ್ರಿಂದ ಅಂತ ಒಂದು ಸಮಸ್ಯೆ ಇಲ್ಲಿ ಸೃಷ್ಟಿಯಾಗಲಿಲ್ಲ. ಒಂದು ವೇಳೆ ಅಂಪನಗಟ್ಟಿ ಸಿಗ್ನಲ್ ಅದೇ ಇಂದಿನ ಸಿಗ್ನಲ್ ವ್ಯವಸ್ಥೆ ಇದ್ದಿದ್ರೆ ನೀವು ಫಳ್ಳೀರ್ ರೋಡಿಂದ ಹೋದ್ರೆ, ನೀವು ಸ್ಟೇಟ್ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ನೀವು 20 ನಿಮಿಷ ಅಲ್ಲಿ ಸ್ಪೆಂಡ್ ಮಾಡಬೇಕು. ಕೇಸರಾವ್ ರೋಡಿಂದ ಹೋದ್ರೆ ಅಷ್ಟೇ ಸಮಯ ಬೇಕಿತ್ತು. ಬಲ್ಮಠ ರೋಡ್ನವರಿಗೂ ಅದೇ ಸಮಯ ಬೇಕಿತ್ತು. ಅದರಿಂದಾಗಿ ಅಲ್ಲೊಂದು ಸಿಗ್ನಲ್ ಫ್ರೀ ಒಂದು ಮಾಡಿದ್ರು. ಯಾರೋ ಬುದ್ಧಿವಂತ ಅಧಿಕಾರಿಯೊಬ್ರು ಅದನ್ನು ಆಲೋಚನೆ ಮಾಡಿದ್ರು. ಈ ರೀತಿಯಾಗಿ ಮಾಡಿದ್ರೆ ಇಲ್ಲಿ ಒಂದು ಟ್ರಾಫಿಕ್ ಕಂಜಕ್ಷನ್ ಏನಿದೆ, ದಟ್ಟಣೆ ಏನಿದೆ, ಅದನ್ನು ಒತ್ತಡವನ್ನು ನಿವಾರಿಸಬೇಕು ಅಂತ. ಅದೀಗ ಚೆನ್ನಾಗಿ ಅದು ಒಳ್ಳೇದೇ. ಯಾಕಂದ್ರೆ ಇಲ್ಲಿ ಮಂಗಳೂರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಧಾರಣವಾಗಿ ನಿಮಗೆ ಸಾಧಾರಣ ರೋಡನ್ನು ಒನ್ ವೇ ಮಾಡಬೇಕು. ಸಿಟಿಯ ಒಳಗೆ ಒನ್ ವೇ ಮಾಡಬೇಕು. ಯಾಕಂದ್ರೆ ಪರ್ಯಾಯ ರಸ್ತೆಗಳಿವೆ. ನಿಮಗೆ ಒಂದು ಸುತ್ತು ಬಳಸಿ ಬರ್ಬೇಕಾಗ್ತದೆ ಅಂತ ಬಿಟ್ರೆ ಇಲ್ಲದ್ರೆ ಒನ್ ವೇ ಮಾಡೋದು ಉತ್ತಮ ಅಂತ ಕಾಣ್ತದೆ. ನೀವು ಕೇಸರಾವ್ ರೋಡ್ ಅನ್ನು ಒನ್ ವೇ ಮಾಡಿದ್ರೆ ಬೇರೆ ರಸ್ತೆಯನ್ನು ಒನ್ ವೇ ಮಾಡಿಕೊಂಡು ಮಾಡಬೇಕು. ಕೇಸರಾವ್ ರೋಡಿಗೆ ಬರುವವರು ನೇರವಾಗಿ ನೀವು ಜ್ಯೋತಿಗೆ ಹೋಗಿ ಆ ಕಡೆ ಸುತ್ತ ಹೊಡ್ಕೊಂಡು ಬರಬೇಕು. ಮತ್ತೆ ಪರ್ಯಾಯ ರಸ್ತೆಗಳಿದೆ, ಕೂಡು ರಸ್ತೆಗಳಿವೆ, ಸಂಪರ್ಕ ರಸ್ತೆಗಳು ಕೆಲವು ಇದೆ. ಆ ರಸ್ತೆಗಳನ್ನೆಲ್ಲ ಅಗಲೀಕರಣಗೊಳಿಸಿ ಸುಸಜ್ಜಿತಗೊಳಿಸಬೇಕು. ನೀವು ಯಾವ ರಸ್ತೆಯಲ್ಲಿ ಬರ್ಲಿಕ್ಕೂ ಅನುಕೂಲ ಆಗುವಂತ ಇದಿರ್ಬೇಕು. ಇಲ್ಲ ನಮಗೆ ಕೂಡು ರಸ್ತೆಯಲ್ಲಿ ಒಮ್ಮೆ ನುಗ್ಗಿ ಒಂದು ವಾಹನ ಏನಾದ್ರು ಎದುರು ಬಂದ್ರೆ ಮತ್ತೆ ಅಲ್ಲಿ ಬ್ಲಾಕ್ ಆಯ್ತು ಅಂತ ಲೆಕ್ಕ. ಆ ರೀತಿಯ ಪರಿಸ್ಥಿತಿ ಇದೆ. ಮತ್ತೆ ಈಗ ಮಂಗಳೂರು ನಗರದಲ್ಲಿ ಬಹುತೇಕ ರಸ್ತೆಗಳು ಅಗಲೀಕರಣಗೊಂಡಿದೆ, ಕಾಂಕ್ರೀಟೀಕರಣಗೊಂಡಿದೆ, ಎಲ್ಲವೂ ಆಗಿದೆ. ಆದ್ರೂ ವಾಹನ ದಟ್ಟಣೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ, ಯಾಕಂದ್ರೆ ಪೊಲ್ಯೂಷನ್, ಇದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಕಡೆಗಳಿಂದ ಬಂದವರೆಲ್ಲ ಮಂಗಳೂರಲ್ಲಿ ಜೀವನ ಕಂಡುಕೊಳ್ತಾ ಇದ್ದಾರೆ. ಅದರಿಂದಾಗಿ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ನಮ್ಗೆ ಲೆಕ್ಕ ಸಿಕ್ಕುದಿಲ್ಲ ಅದು. ಇಲ್ಲಿ ಬೇರೆ ಬೇರೆ ಕಂಪನಿಗಳು ಬರಬೇಕು, ಇನ್ನು ಬೇರೆ ಬೇರೆ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಜನ ಬರ್ತಾರೆ. ಅದರಿಂದಾಗಿ ಮಂಗಳೂರು ಇನ್ನಷ್ಟು ಬೆಳೆಯುವಂತ ನಗರ. ಅದಕ್ಕೆ ನಾವು ಹೇಳುದು ಮಂಗಳೂರು ನಗರವನ್ನು ಆದಷ್ಟು ಹೊರ ಪ್ರದೇಶಗಳಲ್ಲಿ ಬೆಳಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಮಂಗಳೂರು ನಗರದ ಮಧ್ಯದಲ್ಲಿರುವಂತಹ ಒಂದು ಬಸ್ ಸ್ಟ್ಯಾಂಡ್ ಏನಿದೆ
ಅದನ್ನು ನೀವು ಮಂಗಳೂರು ನಗರದಿಂದ ಹೊರಗೆ ಪಂಪೆಲಿಗೆ ಶಿಫ್ಟ್ ಮಾಡಿ. ಅದೇ ಲಾಸ್ಟ್ ಟೈಮ್ ನಾವು ಒಂದ್ಸಲ ಡಿಸ್ಕಸ್ ಮಾಡಿದ್ದೇವೆ. ಪಂಪೆಲಿಗೆ ಶಿಫ್ಟ್ ಮಾಡಿ. ಬಸ್ ಸ್ಟ್ಯಾಂಡ್ ಮೇನ್ ಆಗಿ ಹೌದು, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿ 7-8 ವರ್ಷಗಳ ಹಿಂದಿನ ಪ್ರಾಜೆಕ್ಟ್ ಇದಲ್ಲಿ ಜಾಗ ಎಲ್ಲ ನೋಡಿ ಆಗಿದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಬರ್ತದೆ ಅಂತ ಹೇಳಿ ಕೆಲವರಲ್ಲಿ ಜಾಗ ಖರೀದಿಸುವ ಆಗಿದೆ. ಯಾಕಂದ್ರೆ ಅದಕ್ಕೆ ಚಿನ್ನದ ಬೆಲೆ ಬರ್ತದೆ ಅಂತ ಹೇಳಿ ಅದನ್ನು ಆ ರೀತಿಯಾಗಿ ಮಾಡಬೇಕು. ಯಾಕಂದ್ರೆ ಮಂಗಳೂರು ನಗರದ ಒಳಗೆ ಜನ ಸಾಂದ್ರತೆಯನ್ನು ನೀವು ಕಡಿಮೆ ಮಾಡಿದ್ರೆ ಮಂಗಳೂರು ನಗರದ ಹೊರವಲಯ ಬೆಳಿಲಿಕ್ಕೆ ಹೋಗ್ತದೆ. ನಿಮಗೆ ಈಗ ಮಂಗಳೂರು ನಗರದ ಹೊರವಲಯ ಅಂತ ಹೇಳಿ ನೀವು ತೊಕ್ಕೊಟ್ಟಿರ್ಬೋದು, ತೆಲಕಟ್ಟೆ ಇರ್ಬೋದು, ಕುತ್ತಾರ ಇರ್ಬೋದು, ಆ ಪ್ಲೇಸ್ಗಳು ಒಂದು 10 ವರ್ಷದ ಹಿಂದೆ ಏನಿತ್ತು ಈಗ ಹೇಗಿದೆ ಅಂತ ಆಲೋಚನೆ ಮಾಡಿದ್ರೆ ಮಂಗಳೂರು ನಗರ ಎಷ್ಟು ಕ್ಷಿಪ್ರಗತಿಯಲ್ಲಿ ಬೆಳೀತಿದೆ. ಹೌದು. ಅದೇ ರೀತಿ ನೀವು ಈ ಕಡೆ ನೋಡಿದ್ರೆ ಕೂಳೂರು ಎಷ್ಟು ಬೆಳೆದಿದೆ, ಕಾವೂರು, ಆ ಕಡೆ ಮರವೂರು, ಈ ಕಡೆ ಎಲ್ಲ ಬೆಳೆಯುವಂತ ನಗರಗಳು. ಆ ಸೈಡಿಗೆ ನಗರವನ್ನು ಬೆಳೆಸ್ತಾ ಹೋದ್ರೆ ಮಂಗಳೂರು ನಗರದ ಒಳಗಿನ ವ್ಯವಸ್ಥೆಗಳು ಶಿಫ್ಟ್ ಆಗ್ತದೆ. ಅದಕ್ಕೆ ವಿರೋಧ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಸ್ಟಾಬ್ಲಿಷ್ ಆದಂತಹ ವಾಣಿಜ್ಯ ಮಳಿಗೆಗಳು ಅಲ್ಲಿ ಅವರಿಗೆ ತೊಂದರೆ ವ್ಯಾಪಾರದ ದೃಷ್ಟಿಯಿಂದ ಅದು ಅವರಿಗೆ ನಷ್ಟ ಉಂಟಾಗಬಹುದು ಅಂತ ಹೇಳಿ. ಈಗ ಬಸ್ ಸ್ಟ್ಯಾಂಡ್ ಇದೆ ಎನ್ನುವ ಕಾರಣಕ್ಕಾಗಿ ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿ ಅಂಗಡಿಗಳನ್ನು ಖರೀದಿಸಿದವರಿದ್ದಾರೆ, ಅಲ್ಲಿ ಜಾಗ ಖರೀದಿಸಿ ಬಿಲ್ಡಿಂಗ್ ಕಟ್ಟಿದವರಿದ್ದಾರೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳಿ ವ್ಯವಹಾರ ಆಗುತ್ತದೆ ಅಂತ ಹೇಳಿ. ಅದೇ ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಯ್ತು ಅಂತ ಹೇಳಿದ್ರೆ ಅವರಿಗೆ ವ್ಯವಹಾರವೇ ಇಲ್ಲ. ಆ ದೃಷ್ಟಿಯಿಂದ ಯಾಕಂದ್ರೆ ಆ ವ್ಯವಹಾರಗಳೆಲ್ಲ ಹೊರಗೆ ಹೋಗ್ತದೆ. ನಿಮಗೆ ಮಂಗಳೂರು ನಗರದ KSRTC ಬಸ್ ಸ್ಟ್ಯಾಂಡ್ ಅನ್ನು, ಹಂಪನಕಟ್ಟೆಯಲ್ಲಿದ್ದಂಥ KSRTC ಬಸ್ ಸ್ಟ್ಯಾಂಡ್ ಅನ್ನು ಒಂದು 30 ವರ್ಷದ ಹಿಂದೆ ಬಿಜೈಗೆ ಶಿಫ್ಟ್ ಮಾಡಿದಾಗ ಬಿಜೈಯಲ್ಲಿ ಏನಿತ್ತು? ಏನೂ ಇರಲಿಲ್ಲ. ಆಗ ಇಡೀ ಮಂಗಳೂರಿನವರು ಒಬ್ಜೆಕ್ಷನ್ ಮಾಡಿದ್ದಾರೆ, KSRTC ಬಸ್ ಸ್ಟ್ಯಾಂಡ್ ಅನ್ನು ಕೊಂಡೋಗಿ ನೀವು ಸ್ಮಶಾನಕ್ಕೆ ಹಾಕಿದ್ದೀರಿ ಅಂತ ಹೇಳಿ. ವಿಜಯಲ್ಲಿದ್ದದ್ದು ಸ್ಮಶಾನ ಮಾತ್ರ. ವಿಜಯಲ್ಲಿದ್ದದ್ದು ಸ್ಮಶಾನ ಮಾತ್ರ, ಯಾವುದೇ ಕಟ್ಟಡ ಇರಲಿಲ್ಲ. ಮಂಗಳೂರಿನ ಫಸ್ಟ್ ಮಾಲ್ ಅಂತ ಓಪನ್ ಆದದ್ದೇ 1991ರಲ್ಲಿ. ಇದು ಸಾಯ್ಬೀನು, ಅದು ಫಸ್ಟ್ ಮಾಲ್. 91ರಲ್ಲಿ ಸಾಯ್ಬೀನು ಓಪನ್ ಆದ್ದು. ಅದು KSRTC ಬಸ್ ಸ್ಟ್ಯಾಂಡ್ ಹೋಗಿದ್ರಿಂದ, KSRTC ಬಸ್ ಸ್ಟ್ಯಾಂಡ್ ಹೋಗಿದ್ರಿ. ಅದಕ್ಕಿಂತ ಮೊದಲು ನಿಮಗೆ ಸಿಟಿ ಕಾರ್ಪೊರೇಷನ್ ಬಿಲ್ಡಿಂಗ್ ಹೋಯ್ತು. ಸಿಟಿ ಕಾರ್ಪೊರೇಷನ್ ಹೋಯ್ತು, ಧಕ್ಕೆಯಿಂದ ಸಿಟಿ ಕಾರ್ಪೊರೇಷನ್ ಅಲ್ಲಿಗೆ ಹೋಯ್ತು. ಸಿಟಿ ಕಾರ್ಪೊರೇಷನ್ ಅಲ್ಲಿಗೆ ಕೊಂಡೋಗುವಾಗಲೂ ಹಾಗೆ ಆಗಿತ್ತು. ಜನವಸತಿ ಇಲ್ಲದಂತ ಜಾಗಕ್ಕೆ ಕೊಂಡೋಗಿ ಸಿಟಿ ವಿರೋಧ ಎಲ್ಲ ಇತ್ತು. ಆಗ್ಲೇ ವಿರೋಧ ಇತ್ತು. ನಿಮಗೆ ಯಾವುದೇ ವ್ಯವಸ್ಥೆಯನ್ನು ನೀವು ಬದಲಾವಣೆ ಮಾಡಿದಂತ ಸಂದರ್ಭದಲ್ಲಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬದಲಾವಣೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಈಗ KSRTC ಬಸ್ ಸ್ಟ್ಯಾಂಡ್ ಅನ್ನು ಕೊಂಡೋಗಿ ನೀವು ಕುಂಟಿಕಾನಗೆ ಹಾಕ್ತೀರಾ, ಪಂಪೇಲಿಗೆ ಹಾಕ್ತೀರಾ, ಈಗ ವಿರೋಧ ಬರ್ತದೆ. KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಶಿಫ್ಟ್ ಮಾಡಬಾರ್ದು. ಯಾಕಂದ್ರೆ KSRTC ಬಸ್ ಸ್ಟ್ಯಾಂಡಿನ ಆಧಾರದಲ್ಲಿ ಇಡೀ ಪ್ರದೇಶ ಇಂಪ್ರೂವ್ ಆಗಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆ ಕಡೆಗಳಲ್ಲಿ ಬಂದಿದೆ. ಅದರಿಂದಾಗಿ ನಿಮ್ಗೆ ಯಾವುದೇ ವ್ಯವಸ್ಥೆಯನ್ನು ತರುವಾಗಲೂ ಇದೆ. ಈಗ ನಮ್ಗೆ ಈಗ ರಿಕ್ಷಾದ ಪ್ರಶ್ನೆ ಬರುವಾಗಲೂ ಸಹ ಇದೆ. ಇದು ಹೊಸ ಪದ್ಧತಿ ಅಂತ ಬಂದಾಗ ನೀವು ಅದಕ್ಕೆ ಮೂಗುದಾರ ಹಾಕದೇ ಇದ್ರೆ ಅದು ಬೇಕಾಬಿಟ್ಟಿಯಾಗಿ ಹೋಗ್ತದೆ. ನಿಮಗೆ ಮತ್ತೆ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯಾಗಿ ಹೋಗ್ತದೆ. ಈಗ ನೀವು ಯಾಕೆ ಈ ಹಿಂದೆ ಪರ್ಮಿಟ್ ಕೊಡುವುದನ್ನು ನಿಲ್ಲಿಸಿದ್ದು? ಮಂಗಳೂರು ನಗರದ ಜನಸಂಖ್ಯೆಯ ಆಧಾರದಲ್ಲಿ ನೀವು ಪರ್ಮಿಟ್ ಇಶ್ಯೂ ಮಾಡಿದ್ದು ಜಾಸ್ತಿ ಆಗಿದೆ ಅಂತ ಹೇಳಿ. ಮಂಗಳೂರು ನಗರದ ವ್ಯಾಪ್ತಿಯಲ್ಲಿ ಇರುವಂತಹ ಅವಕಾಶಗಳೆಷ್ಟು, ಅದಕ್ಕಿಂತ ಜಾಸ್ತಿಯಾಗಿ ನಾವು ಪರ್ಮಿಟ್ ಇಶ್ಯೂ ಮಾಡಿ ಆಗಿದೆ. ಮತ್ತಷ್ಟು ಪರ್ಮಿಟ್ ಕೊಟ್ಟರೆ ಮಂಗಳೂರು ನಗರದಲ್ಲಿ ತೊಂದರೆ ಆಗ್ತದೆ. ಮತ್ತೆ ಅದು ಪುನಃ ಒತ್ತಡಗಳು ಬಂದಾಗ ಅದು ಗ್ರಾಮಾಂತರ ಪರ್ಮಿಟ್ ಅಂತ ಮಾಡಿ. ಸರ್, ಇದು EV ಆಟೋ ಆಕ್ಚುಲಿ ಪರಿಸರ ಸ್ನೇಹಿಯಾಗಿದ್ದು, ಇದು ಬಂದ್ರೆ ಇನ್ನಷ್ಟು ಒಳ್ಳೇದಲ್ವಾ ಸರ್? ಅಲ್ಲ, EV ಆಟೋಗಳು ಇನ್ನಷ್ಟು ಆದಷ್ಟು ಜಾಸ್ತಿ ಬಂದಷ್ಟು ಒಳ್ಳೇದಲ್ವಾ? ಆಯ್ತಲ್ಲ, ಯಾಕಂದ್ರೆ ಪರಿಸರ ಸ್ನೇಹಿ, ಖರ್ಚು ಕಡಿಮೆ, ಇಂಧನ ಉಳಿತಾಯ ಎಲ್ಲವೂ ಸರಿ, ಆಯ್ತಲ್ಲ. ಆದರೆ ಲೆಕ್ಕಕ್ಕಿಂತ ಜಾಸ್ತಿ ಬಂದ್ರೆ
ಅಲ್ಲಿ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ? ಯಾವ ರೀತಿ ಸಮಸ್ಯೆ ಅಂದರೆ ಮಂಗಳೂರು ನಗರದಲ್ಲಿ ಯಾವುದೇ ಬೇರೆ ವೆಹಿಕಲ್ಗಳು ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಬರ್ಬೋದು. ಅದಲ್ಲ, ಮತ್ತೆ ಇದನ್ನೇ ರಿಕ್ಷಾವನ್ನೇ ನಂಬಿಕೊಂಡು ಇದ್ದಂತಹ ಒಂದು 8-10 ರಿಕ್ಷಾ ಚಾಲಕರಿದ್ದಾರೆ. ಅವರ ತಲೆ ಮೇಲೆ ಪುನಃ ಈ 10,000 ಆಟೋಗಳು ಬಂದದ್ದು ಅಂತ ಇಟ್ಕೊಳ್ಳಿ. ದಿವಸಕ್ಕೆ 100 ರೂಪಾಯಿ 200 ರೂಪಾಯಿ ಬಾಡಿಗೆ ಮಾಡಿಕೊಂಡು ಹೋಗುವಂತ ಪರಿಸ್ಥಿತಿ ಬರ್ಬೋದು. ಯಾಕಂತ ಹೇಳಿದ್ರೆ ರಿಕ್ಷಾವನ್ನು ಅವಲಂಬಿಸಿದವರಿಗೆ ಅವ್ರಿಗೆ ಇಂಥದ್ದೇ ಆಟೋ ಅಂತ ಏನಿಲ್ಲ, ಅವ್ರಿಗೆ ಯಾವ ಆಟೋ ಆಗ್ಬೋದು. ಆ ಆಟೋದಲ್ಲಿ ಹೋಗ್ತಾರೆ ಅವರು. ಕಾಂಪಿಟೇಷನ್ ಮಾಡುವಾಗಿಲ್ಲ, ಫೇರ್ ರೇಟ್ ಸೇಮ್, ಅದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ. ಇದಕ್ಕೆ ನಿಮ್ಗೆ ಖರ್ಚು ಜಾಸ್ತಿ, ಪೆಟ್ರೋಲು ಆಟೋಗೆ ಖರ್ಚು ಜಾಸ್ತಿ. ಅದರ ಕಡಿಮೆ ಖರ್ಚು ಇರೋದು LPG ಇಲ್ಲದ್ರೆ CNG ಗೆ. ಇದು ಅದಕ್ಕಿಂತ ಕಡಿಮೆ ಖರ್ಚಿದ್ದು. ಆದ್ರೆ ಮಿನಿಮಮ್ ಫೇರ್ ಅದಕ್ಕೆ ಎಷ್ಟಿದೆ ಇದಕ್ಕೂ ಅಷ್ಟೇ ಇರೋದು. ಆಯ್ತಲ್ಲ, ಇದಕ್ಕೂ ಅಷ್ಟೇ ಇರೋದು. ಇದರ ಪ್ರೊಡಕ್ಷನ್ ಇದನ್ನು ಪರ್ಚೇಸ್ ಕಾಸ್ಟ್ ಈ ಆಟೋಗೆ ಜಾಸ್ತಿ, ಯಾಕಂದ್ರೆ ಇದರಲ್ಲಿ ಖರ್ಚು ಕಡಿಮೆ ಅಂತ ಹೇಳಿ. ಅದಕ್ಕೆ ಆಗಲ್ಲ, ಅದಕ್ಕೆ ಮೇಂಟೆನೆನ್ಸ್ ಇದೆ, ಅದಕ್ಕೆ ಮೇಂಟೆನೆನ್ಸ್. ಇದಕ್ಕೆ ಏನಿಲ್ಲ, ಇದಕ್ಕೆ ಟೈರ್ ಮಾತ್ರ, ಬೇರೆ ಏನಿಲ್ಲ ಖರ್ಚು. 2 ವರ್ಷಕ್ಕೊಮ್ಮೆ ಟೈರ್ ಚೇಂಜ್ ಮಾಡಿದ್ರೆ ಸಾಕು, ಬೇರೆ ಖರ್ಚಿಲ್ಲ ಅದಕ್ಕೆ. ಅದಕ್ಕೆ ಆಯಿಲ್ ಗೀಲು ಅದು ಇದು ಯಾವುದು ಇಲ್ಲ, ಇಂಜಿನ್ ವರ್ಕ್ ಕೆಲಸ ಇಲ್ಲ. ಈಗ ಇರೋ ಆಟೋಗಳಿಗೆ ಈ ಮರ್ಜ್ ಮಾಡುವಂತದ್ದು ಏನಾದ್ರೂ ಆಗ್ಬಹುದಾ? ಅಲ್ಲ, ಈಗ ಪರ್ಮಿಟ್ ಸಿಸ್ಟಮ್ ಅಲ್ಲಿ ಈ ಆಟೋಗಳು ಯಾವುದು ನಡೀತಾ ಇದೆ, ಪೆಟ್ರೋಲ್ ಆಟೋಗಳು, LPG ಆಟೋಗಳು, CNG ಆಟೋಗಳು ನಡೀತಾ ಇದೆ. ಆ ಪರ್ಮಿಟ್ ಅನ್ನು ಈ ಆಟೋಗಳಿಗೆ ಮರ್ಜಿ ಮಾಡುವಂತ ವ್ಯವಸ್ಥೆಯನ್ನು ಹೇಳುದಲ್ಲ, ಅದನ್ನು ಮಾಡಬಹುದು ಅಂತ ಕಾಣ್ತದೆ. ಆದ್ರೆ ಇದನ್ನೇನು ಮಾಡೋದು, ಈ ಆಟೋವನ್ನು ಗುಜರಿಗೆ ಹಾಕುದಾ? ಈ ಆಟೋವನ್ನು ಗುಜರಿಗೆ ಹಾಕುದಾ? ಯಾಕಂದ್ರೆ ಈಗಾಗಲೇ ಇದೆ 15 ವರ್ಷದ ಮೇಲಿನ ಸಾರ್ವಜನಿಕ ವಾಹನಗಳನ್ನ ಗುಜರಿ ನೀತಿ ಅಂತ ಬಂದಿದೆ, ಗುಜರಿಗೆ ಹಾಕ್ಬೇಕಂತ ಇದೆ. ಯಾಕಂದ್ರೆ ಮತ್ತೆ ಅದು ರಿಯೂಸ್ ಮಾಡುವಂತದ್ದು ಏನಿಲ್ಲ, ರೀಯೂಸ್ ಮಾಡ್ಲಿಕ್ಕೆ ಅಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಪ್ರಯಾಣಿಕರ ಸುರಕ್ಷತೆಯೂ ಮುಖ್ಯ. ಹೌದು, ಖಂಡಿತ. ಆದ್ರಿಂದಾಗಿ ನೀವು ಪ್ರಯಾಣಿಕರ ವಾಹನಗಳನ್ನು ಸುಸ್ಥಿರ ಸ್ಥಿತಿಯಲ್ಲಿ ಇರಬೇಕಾದ್ರು. ಅದಕ್ಕಾಗಿ ಅದು ಪ್ರತಿ ವರ್ಷ ಇನ್ಸ್ಪೆಕ್ಷನ್ ಆಗಬೇಕು. ನೀವು 15 ವರ್ಷ ದಾಟಿದೆ ಅಂತ ಅಂದ್ಕೊಂಡ್ರೆ ಅದು ಇನ್ಸ್ಪೆಕ್ಷನ್ ಆಗೋದಿಲ್ಲ. ಇನ್ಸ್ಪೆಕ್ಷನ್ ಆಗದಂತ ಆಟೋದಲ್ಲಿ ಯಾರಾದ್ರೂ ಪ್ರಯಾಣಿಸಿದರೆ, ಏನಾದರೂ ಅವಘಡಗಳು ಸಂಭವಿಸಿದರೆ ಇನ್ಸೂರೆನ್ಸ್ ಕವರೇಜ್ ಸಿಕ್ಕುವುದಿಲ್ಲ. ಯಾರು ಆಟೋದ ಓನರ್ ಇದ್ದಾನೆ ಅವನ ತಲೆ ಮೇಲೆ ಅದು ಹೊರ ಬೀಳ್ತದೆ. ಈ ರೀತಿ ಎಲ್ಲ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. 15 ವರ್ಷಕ್ಕಿಂತ ಜಾಸ್ತಿ ಆಟೋಗಳಿಗಾದ್ರೆ ಅದು ಸ್ಕ್ರಾಪ್ಗೆ ಹಾಕಬೇಕಂತ ಗುಜರಿ ನೀತಿ ಅಂತ ಹೇಳಿ ಕೇಂದ್ರ ಸರ್ಕಾರ ತಂದೆ ಈಗಾಗಲೇ ದೆಹಲಿಯಲ್ಲಿ ಜಾರಿಗೆ ಬಂದಿದೆ. ಅದು ಇನ್ನು ಮುಂದಕ್ಕೆ ಎಲ್ಲಾ ರಾಜ್ಯಗಳಲ್ಲೂ ಜಾರಿಗೆ ಬರ್ತದೆ, ಅದರಲ್ಲಿ ಡೌಟ್ ಏನಿಲ್ಲ. ಸಾರ್ವಜನಿಕ ಆಟೋಗಳಿಲ್ಲ, ಅದೇ ನಿಮ್ಗೆ ಪ್ರೈವೇಟ್ ವೆಹಿಕಲ್ಗಳಿಗೆ ಬರುದಿಲ್ಲ. ಪ್ರೈವೇಟ್ ವೆಹಿಕಲ್ಗೆ 20 ವರ್ಷ ಇದೆ. ಅದನಂತರ ನೀವು ಸುಸ್ಥಿತಿಯಲ್ಲಿ ಇಟ್ಟುಕೊಂಡ್ರೆ ಮತ್ತೆ ಅದನ್ನು ಚಾಲ್ತಿಯಲ್ಲಿ ಇಡ್ಬೋದು, ಇಡಬಾರ್ದಂತ ಏನಿಲ್ಲ. ಆ ರೀತಿಯಾಗಿದೆ. ಒಟ್ಟಾರೆಯಾಗಿ ನಿಮಗೆ ಆಟೋ ವ್ಯವಸ್ಥೆಯನ್ನು ನೀವು ನಿಯಂತ್ರಣಕ್ಕೆ ತರುವುದು ಮುಖ್ಯ ಅಂತ ಹೇಳಿ. ನಿಯಂತ್ರಣದಲ್ಲಿ ಇಲ್ಲದಂತ ಸಾರ್ವಜನಿಕ ವ್ಯವಸ್ಥೆ ಯಾವುದೇ ಇರಲಿ, ಆಟೋ ಅಂತ ಅಲ್ಲ, ಯಾವುದೇ ಸಾರ್ವಜನಿಕ ವ್ಯವಸ್ಥೆಗಳು ನಿಯಂತ್ರಣದಲ್ಲಿ ಇರಲೇಬೇಕು. ಮಂಗಳೂರಲ್ಲಿ ಮುಂದಿನ ದಿನಗಳಲ್ಲಿ ಈ ಆಟೋಗಳು ಜಾಸ್ತಿ ಆಗ್ಬೋದು ಅಂತ ಅನ್ಸಲ್ವಾ? ಖಂಡಿತ ಆಗತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಈಗ ಪೆಟ್ರೋಲ್ ಆಧಾರಿತ ಆಟೋಗಳು, CNG ಆಧಾರಿತ ಆಟೋಗಳು, LPG ಆಧಾರಿತ ಆಟೋಗಳಿಗಿಂತ ಈ ಆಟೋಗಳಿಗೆ ರೇಟ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಈ ಆಟೋಗಳಿಗೆ ರೇಟ್ ಜಾಸ್ತಿ ಇದೆ. ಎಷ್ಟು ರೇಟ್ ಜಾಸ್ತಿ ಇದ್ರೂ ಸಹ ನಿಮಗೆ ವರ್ಕೌಟೇಬಲ್. ಯಾಕಂತ ಹೇಳಿದರೆ ನಿಮಗೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ, ಇದು ಖರ್ಚಿಲ್ಲ. ನೀವು ಮನೆಯಲ್ಲೇ ಅದನ್ನು ನೀವು ಚಾರ್ಜ್ ಮಾಡ್ಕೊಳ್ಬಹುದು. ನೀವು ಮನೆಯಲ್ಲೇ ಒಂದು ಪ್ಲಗ್ ಹಾಕಿಕೊಂಡು ಅದನ್ನು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನೀವು ಆಕ್ಚುಲಿ ನೀವು ಅದನ್ನು ಮಾಡುವಾಗಿಲ್ಲ. ಮನೆ ಉಪಯೋಗಕ್ಕೆ ಇರುವ ವಿದ್ಯುತ್ತಿಗೂ ವಿದ್ಯುತ್ತಿನ ಬಿಲ್ಲಿಗೂ ಕಮರ್ಷಿಯಲ್ ವಿದ್ಯುತ್ತಿನ ಬಿಲ್ಲಿಗೂ ವ್ಯತ್ಯಾಸಗಳಿವೆ. ನೀವು ಮನೆಯಲ್ಲಿ ಒಂದು ಆಟೋ ಇಟ್ಟುಕೊಂಡು ಮನೆ ಬಳಕೆಯ
ವಿದ್ಯುತ್ತನ್ನು ಉಪಯೋಗಿಸಿ ನೀವು ಆಟೋ ಆಟೋ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಅದು ಕಮರ್ಷಿಯಲ್ ಲೆವೆಲ್ಗೆ ಹೋದರೆ ಅದಕ್ಕೆ ನಿಮ್ಗೆ ರೇಟ್ ಜಾಸ್ತಿ ಮಾಡ್ತಾರೆ, ಯೂನಿಟ್ ರೇಟ್. ಈಗ ಮನೆ ಬಳಕೆಗೆ ಎಷ್ಟು ಯೂನಿಟ್ ರೇಟ್ ಇದೆಯೋ ನಿಮ್ಗೆ ವಾಣಿಜ್ಯ ಬಳಕೆಗೆ ಯೂನಿಟ್ ರೇಟ್ ಜಾಸ್ತಿ ಇದೆ. ಕರೆಂಟ್ ಅದೇ ಶರಾವತಿಯಲ್ಲಿ ಉತ್ಪತ್ತಿಯಾಗಿ ಬರುವಂತ ಕರೆಂಟ್, ಆದ್ರೆ ರೇಟ್ ಜಾಸ್ತಿ ಇದೆ. ಯಾಕಂದ್ರೆ ನೀವು ಕರೆಂಟ್ ಉಪಯೋಗ ಮಾಡಿಕೊಂಡು ನೀವು ಲಾಭ ಮಾಡ್ಕೋತೀರಿ ಅಂತ ಆ ಉದ್ದೇಶದಿಂದ. ಆದ್ರಿಂದ ಇದು ನಿಮ್ಮ ದೈನಂದಿನ ಬಳಕೆಗೆ ಉಪಯೋಗ ಮಾಡೋದು. ಅದು ಹಾಗೆಲ್ಲ ನೀವು ಅದನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇದ್ದೀರಿ, ಅದರಿಂದಾಗಿ ನೀವು ಅದಕ್ಕೆ ಯೂನಿಟ್ಗೆ ಬೆಲೆ. ಈ ಆಟೋಗಳು ಚಾರ್ಜ್ ಎಲ್ಲ ಎಲ್ಲಿ ಮಾಡ್ತಾರೆ ಹಾಗಾದ್ರೆ? ಈಗ ಆಟೋಗಳು ಅವರವರ ಮನೆಯಲ್ಲೇ ಮಾಡ್ತಾರೆ. ಈಗ ಸದ್ಯಕ್ಕೆ ಕೆಲವೊಂದು ಚಾರ್ಜಿಂಗ್ ಸ್ಟೇಷನ್ಗಳಿವೆ, ಪ್ರೈವೇಟ್ ಮಾತ್ರ ಇರೋದು, ಸರ್ಕಾರಿ ಚಾರ್ಜಿಂಗ್ ಸ್ಟೇಷನ್ಗಳು ಆಗ್ಲಿಲ್ಲ. ಇನ್ನು ಮುಂದಕ್ಕೆ ಬಂದೇ ಬರ್ತದೆ. ಯಾಕಂದ್ರೆ ಇಷ್ಟು ಆಟೋಗಳು ಇರುವಾಗ ಯಾರೊಬ್ರು ಚಾರ್ಜಿಂಗ್ ಸ್ಟೇಷನ್ ಹಾಕ್ತಾರೆ. ಯಾವ್ದು ಎಲ್ಲ ಪೆಟ್ರೋಲ್ ಬಂಕ್ ಅಲ್ಲೂ ಚಾರ್ಜಿಂಗ್ ಸ್ಟೇಷನ್ಗೆ ಒಂದು ವ್ಯವಸ್ಥೆ ಮಾಡ್ತಾರೆ. ಅದು ಒಂದು ಗಂಟೆ ಚಾರ್ಜ್ ಮಾಡಿದ್ರೆ ಇಷ್ಟು ಅಂತ ಹೇಳಿ ರೇಟ್ ಫಿಕ್ಸ್ ಮಾಡ್ತಾರೆ. ಆ ರೀತಿಯಲ್ಲಿ ಮಾಡ್ತಾರೆ. ಈಗ ಹೈವೇಗಳಲ್ಲೆಲ್ಲ ಕೆಲವು ಕಡೆ ಚಾರ್ಜಿಂಗ್ ಪಾಯಿಂಟ್ಗಳಿವೆ. ಇದೆ ಹೈವೇಗಳಲ್ಲಿ. ಖಂಡಿತ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಸರ್. ಅದು ಚಾರ್ಜಿಂಗ್ ಪಾಯಿಂಟ್ಗಳು ಬರ್ತದೆ. ಇನ್ನು ಕೆಲವೇ ದಿನಗಳಲ್ಲಿ KSRTC ಬಸ್ ಬರ್ತದಲ್ಲ, ನಿಮ್ಗೆ ಎಲೆಕ್ಟ್ರಿಕ್ ಬಸ್ ಬರ್ತದೆ ಸಿಟಿ ಒಳಗೆ. ಆ ಬಸ್ಗಳು ಬಂದ್ರೆ ನಿಮ್ಗೆ ಸಿಟಿ ಬಸ್ಸಿನ ಮೇಲೆ ಪರಿಣಾಮ ಬೀಳ್ತದೆ. ಹೆಣ್ಮಕ್ಳಿಗೆ ಫ್ರೀ ಹೋಗಿ ಸೀದಾ KSRTC ಬಸ್ ಹತ್ತೀರಿ, ಅದು ಸಹ ಎಲೆಕ್ಟ್ರಿಕ್ ಬಸ್ಸುಗಳು. ಈಗ ಅವರು ಅದಕ್ಕೆ ಡಿಪೋ ಯಾವುದು ಕುಟ್ಟಿಗಾನ ಡಿಪೋ ಮಾಡೋದು ಇಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಚಾರ್ಜಿಂಗ್ ಪಾಯಿಂಟ್ಗಳು ಬೇಕಲ್ಲ. ಮುಡಿಪೋಲಿ ಮಾಡುವಂತ ಒಂದು ಪ್ರಸ್ತಾಪ ಇದೆ, ಮುಡಿಪೋಲಿ ಅವ್ರದ್ದು ಜಾಗ ಇದೆ, ಅಲ್ಲಿ ಮಾಡ್ತಾರಂತ ಇದೆ. ಡಿಪೋ ಅಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಚಾರ್ಜ್ ಎಲ್ಲ ಮಾಡ್ಲಿಕ್ಕೆ ಅಂದ್ರೆ ಡಿಪೋ ಅಲ್ಲಿ. ಎಲೆಕ್ಟ್ರಿಕ್ ಇದ್ ಮಾಡೋದ್ರಿಂದ ಪಕ್ಷಿಗಳಿಗೆ ಏನು ತೊಂದರೆ ಆಗಲ್ವಾ ಅಂತ? ಇಲ್ಲ, ಆಗಲ್ಲ, ಏನಿಲ್ಲ, ಅದೇನಾಗಲ್ಲ. ಪಕ್ಷಿಗಳಿಗೆ ಏನು ತೊಂದರೆ ಆಗಲ್ಲ. ಅದಕ್ಕೆ ಬೇರೆ ಪರಿಸರಕ್ಕೆ ಸಂಬಂಧಪಟ್ಟಂತ ಯಾವುದೇ ತೊಂದರೆಗಳು ಇಲ್ಲ. ಅದಿವಾಗ 5G ಇಂದ ಒಂದಿಷ್ಟು ಹಕ್ಕಿಗಳು ಏನು ಸಾವನ್ನಪ್ತಾ ಇದೆ ಅಂತ ಹೇಳ್ತಾರೆ, ಅದೇ ರೀತಿ ಅಂತ ಸಮಸ್ಯೆಗಳು ಬರೋದಿಲ್ಲ. ಯಾಕಂದ್ರೆ ಈ 5G ನೆಟ್ವರ್ಕ್ಗಳು ಏನಂತ ಹೇಳಿದ್ರೆ ನಿಮ್ಗೆ ರಾಡಾರ್ ಸಿಸ್ಟಮ್ ನ ಮೇಲೆ ಹೋಗ್ತಾ ಇರೋದು. ಅದರ ಇದು ವೇರಿಯೇಷನ್ಗಳಿದೆಯಲ್ಲ, ಅದು ನಿಮ್ಮ ಈ ಸಣ್ಣ ಸಣ್ಣ ಪಕ್ಷಿಗಳಿಗೆ, ಗುಬ್ಬಚ್ಚಿ ಇಂಥ ಪಕ್ಷಿಗಳಿಗೆಲ್ಲ ತೊಂದರೆ ಆದ್ದು. ಅದು ನಿಮ್ಮ ಮೊಬೈಲ್ ಬರುವಾಗಲೇ ಸಾಧಾರಣ ಪಕ್ಷಿಗಳು ಜೀವ ಬಿಟ್ಟಿದ್ದಾವೆ, ನಾಶ ಆಗಿದೆ. ಅದರಿಂದಾಗಿ ಅಂಥದ್ದು ಸಮಸ್ಯೆ ಇದರಲ್ಲಿ ಆ ಸಮಸ್ಯೆ ಇಲ್ಲ ಅಂತ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾಹಿತಿಯನ್ನು ನೀಡಿದ್ದಕ್ಕೆ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ನಿಮ್ಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby
where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.